ಸಕಲ ಸುಖ ಸೌಭಾಗ್ಯಗಳನ್ನಿತ್ತು ಜನಪದಕ್ಕೆ ಸಕಲ ಸುಖ ಸೌಭಾಗ್ಯಗಳನ್ನಿತ್ತು ಘನ ಟಿವಿಯಿಂದ ತಾನಿಸಿದಾನೆ ಗಿರಿವೃಜದೊಳಗಿಯೇ ಜನ ಎಂಬ ರಕ್ಕಸಿಂದ ಸಂಧಿಸಲ್ಪಟ್ಟ ಕಾರಣ ಜರಾಸಂಧ ಹೀಗೆ ಹೆಸರಾಯಿತು. ಮಹಾಕಲಿ ಮಗಧೇಂದ್ರ ಮಾತ್ರವಲ್ಲ, ಮಹಾಕದದ ಅರಸನಾದ ಕಾರಣ ಮಹಾಕದ ಮಹಾಕಲಿ ಮಗಧ. ಹಾಗಂತ ನಾನು ಅರಸನಾದ ಮೇಲೆ ನಮ್ಮ ಪ್ರಜೆಗಳು ಕಾಲ ಕಾಲಕ್ಕೆ ಯಾವುದನ್ನು ಬೇಕೋ ಅದು ಎಲ್ಲವನ್ನು ಕೊಟ್ಟು ಮಗಧೇಂದ್ರನೇ ಶ್ರೇಷ್ಠ ಎಂಬುದಾಗಿ ಹೇಳಿಸಿಕೊಂಡಿದ್ದೇನೆ. ಅಷ್ಟೇ ಹೆಸರು ಸಾಕ. ಅನ್ಯ ಸೀಮೆಗಳಲ್ಲಿ ಕಾಣದ ಅರಸನಾದ ಮೇಲೆ ದಿಗ್ವಿಜಯ ಕೈಗೊಳ್ಳಬೇಕಾದ್ದು ಪರಾಕ್ರಮಿಯಾದಂತ ಅರಸನ ಕರ್ತವ್ಯ ಎಂಬುದನ್ನು ತಿಳಿದು ನನ್ನಲ್ಲೇ ಇದ್ದಂತ ನನ್ನ ಮಾವಂದಿರಾದಂತ ಹಂಸದೀಪಕರನ್ನು ಕರೆದು ಕೇಳಿದೆ, ಹೇಗೆ ಈ ಸಲ ನಾವೊಂದು ದಿಗ್ವಿಜಯ ಮಾಡೋಣ, ನಮ್ಮಲ್ಲಿ ಪರಾಕ್ರಮ ಉಂಟು, ಹೆದರಬೇಡಿ ನಾವಿದ್ದೇವೆ ಅಂತ ಹೇಳಿದ್ರು. ಅವರನ್ನು ಕೂಡಿಕೊಂಡು ಭೂಮಿಯಲ್ಲಿದ್ದಂಥ ಅರಸರನ್ನೆಲ್ಲ ಸೋಲಿಸಿದೆ. ಎಲ್ಲರೂ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನನ್ನನ್ನು ನೀಲಾ ಚಕ್ರವರ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ, ಜಯಕೋಶವನ್ನು ಮಾಡ್ತಾ ಇದ್ದಾರೆ. ಅಷ್ಟಕ್ಕೆ ಸಾಕ. ನಾನು ತಿರುಗಾಟದಲ್ಲಿ ಹೋದಂತ ಹೊತ್ತಿನಲ್ಲಿ ಸಂಪಾದನೆ ಆಗಿದೆ. ಹೌದಾ? ನನ್ನನ್ನೊಬ್ಬಳು ಮೆಚ್ಚಿಕೊಳ್ಳು. ಚಿತ್ರಲೇಖ ಅಂತ, ವಜ್ರಲೇಖ ಅಂತ. ಅವಳು ಮದುವೆ ಆಗಬೇಕು ಅಂತ ಕೇಳಿಕೊಂಡ್ಲು. ಅವಳಾಗಿ ಕೇಳಿಕೊಳ್ಳುವಾಗ ನಾನೊಬ್ಬ ಹುಡುಗ ಅಲ್ವಾ, ಬಿಡ್ಲಿಕ್ಕೆ ಆಗ್ತದ, ಒಪ್ಪಿಕೊಂಡೆ ಸಂತೋಷದಿಂದ. ಬಳಿಕ ಕಾಲ ತರಗೆ ಪಟ್ಟ ಮಗಿಸಿಯೋ
ಮಕ್ಕಳ ಪಡೆದು ಬೆಸರಿತ್ತ ಒಲಿದು ಅಸ್ಥಿ ಪ್ರಾಸ್ತಿ ಎಂದು ಒಲಿದು ಅಸ್ಥಿ ಪ್ರಾಸ್ತಿ ಎಂದು ವಿಜೃಂಭಣೆಯಿಂದ ಮದುವೆ ನಡೆದು ಹೋಯಿತು. ಮತ್ತೆ ಕಾಲಾಂತರದಲ್ಲಿ ನನ್ನ ಪಟ್ಟದ ರಾಣಿ ಹೌದು ಬಸಿಯಾತು. ಹೌದಾ? ಹೆತ್ಲು 2 ಅವಳ ಮಕ್ಕಳನ್ನು ಸಂತೋಷಗೊಂಡೆ. ಮಾತ್ರ ಅಲ್ಲ, ಆ ಹೆಣ್ಣು ಮಕ್ಕಳಿಗೆ ಆಸ್ತಿ ಪ್ರಾಸ್ತಿ ಎಂಬುದಾಗಿ ಹೆಸರನ್ನಿಟ್ಟೆ. ಜೀವನ ಎಂಬುದು 2 ಮಕ್ಕಳನ್ನು ಪಡೆದಾಗಲೇ ತಂದೆಯ ಯೋಗ್ಯತೆ ಗೊತ್ತಾಗುವುದು. ತಾನು ಏನು ಮಾಡಬೇಕು, ಮುಂದೇನು, ಹೆಣ್ಣು ಮಕ್ಕಳ ಬಗ್ಗೆ ಆಲೋಚನೆ ಏನು, ಇದು ಆವಾಗ ಕೊರಿತುಂಟು. ಯಾಕೆ ಗೊತ್ತಾ? ಯಾಕೆ? ಈಗ ಪ್ರಾಯಕ್ಕೆ ಬಂದಿದ್ದಾರೆ. ಹೌದಾ? ಯೋಗ್ಯನಂತ ವರ ಆಗಬೇಕು. ಆಗ್ತದೆ ಬಿಡಿ, ನೋಡೋಣ. ಅದಕ್ಕೆಲ್ಲ ಮದುವೆ ಎಲ್ಲ ಆಗುವುದು ನಾವು ಹೇಳಿದಾಗ ಆಗುದಿಲ್ಲ. ಕೆಲವರು ಹೇಳ್ತಾರೆ ಸರ್ಕದಲ್ಲೇ ತೀರ್ಮಾನ ಆಗ್ತದೆ ಅಂತಲ್ಲ, ಅದೇ ರೀತಿ ಕಾಲ ಬರ್ಲಿ ಅಂತ ಕಾಯ್ತಾ ಇದ್ದೇನೆ. ಅದಲ್ಲ, ಇದು ಯಾವ ಕಾಲ? ವಸಂತೋತ್ಸವ. ಯಾವಾಗಲೂ ಪ್ರತಿ ವರ್ಷವೂ ಮಾಡುವಂತದ್ದು. ಹಾಗೆಂತ ಎಲ್ಲರಿಗೆ ಹೇಳಿದ್ದೇನೆ. ನಮ್ಮ ಊರಿಗೆ ಮಾತ್ರ ಅಲ್ಲ ಹೇಳಿದ್ದು, ಮಗದಕ್ಕೆ ಮಾತ್ರ ಹೇಳಿದ್ದಲ್ಲ, ಊರಿನ ಅರಸರಿಗೆ ಎಲ್ಲರಿಗೂ ಓಲೆಯನ್ನು ಕಳಿಸಿದ್ದೇನೆ. ಹೌದು. ಮತ್ತೊಬ್ಬ ಇದ್ದಾನೆ, ಯಾರು? ನನ್ನ ಶಿಷ್ಯ, ಪಟ್ಟದ ಶಿಷ್ಯ, ಆ ಮಧುರೆಯ ಅರಸ ಕಂಸ. ಅವನಿಗೆ ಹೇಳಬೇಡ. ಅವನಿಗೆ ಹೇಳುದಲ್ಲ, ಓಲೆ ಸಾಕ? ಓಲೆಯೂ ಸಾಲದು, ಒಂದು ಜನವನ್ನೇ ಕಳಿಸಿದ್ದೇನೆ. ನಿಮಂತ್ರಣ. ಹೌದು, ನಿಮಂತ್ರಣ. ಹೋಗಿ ಹೀಗೆ ಸರಿ ಗುರುಗಳು ಹೇಳಿದ್ದಾರೆ, ವಿಶೇಷ ಬರ್ಬೇಕಂತೆ. ಇಲ್ಲಿ ಏನುಂಟು ಗೊತ್ತಿಲ್ವಾ? ಇಲ್ಲ. ವಸಂತೋತ್ಸವ ಅಲ್ವಾ? ನೋಡಿ, ಎಲ್ಲ ಪುರ ಎಲ್ಲ ಶೃಂಗಾರ ಆಗಿದೆ. ಇಷ್ಟೆಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ನೋಡೋಣ ಯಾರೆಲ್ಲ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿರೋಣ. ಜಯಘೋಷವನ್ನು ಕೇಳುವಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಯಾಕೆ ಅಂತ ಗೊತ್ತಾ? ಯಾಕೆ? ಇದು ನಮ್ಮದು ಪಿತ್ರಾರ್ಜಿತ ಅಲ್ಲ, ನನ್ನದು ಸ್ವಯಾರ್ಜಿತ. ನನ್ನ ಅಪ್ಪನಾದಂತ ಉಗ್ರಸೇನ ಆ ಮುದುಕ ಅಧಿಕಾರಿ ಒತ್ತು ಬಿಟ್ಟು ಕೊಡ್ತಾನೆ, ನಾಳೆ ಬಿಟ್ಟು ಕೊಡ್ತಾನೆ. ನಿರೀಕ್ಷೆ ಇತ್ತು, ಬಿಟ್ಟು ಕೊಡುವ ಲಕ್ಷಣ ಕಾಣಲಿಲ್ಲ. ಅಷ್ಟು ಹೊತ್ತಿಗೆ ಒಂದು ಮಾತ್ರ ನೆನಪಾಯ್ತು, ಬಲಹೀನರಿಂಗ್ ಯಾಕೆ ರಾಜ್ಯದ ನನನೇ ಆಸೆ. ಹೌದು, ತಿಳಿದದ್ದೇ ತಾಂಡ ಆ ಮನನ್ನು ಕೆಳಗಾಕಿದೆ. ಮಕ್ಕುಟವನ್ನು ಕಿತ್ತುಕೊಂಡೆ. ಇದು ನಾನೇ ಧರಿಸಿದ್ದು, ಬೇರೆಯವರು ಕಟ್ಟಿದ್ದಾರೆ, ನಾನೇ ಕಟ್ಟಿಕೊಂಡದ್ದು. ಆದ್ರೆ ಸಿಂಹಾಸನ ಮನೆ ಏರಿದ್ದೆ, ಅಧಿಕಾರವನ್ನು ನಡೆಸ್ತಾ ಇದ್ದೇನೆ. ಹೌದು, ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಇಲ್ಲದಿದ್ರೆ ಇಷ್ಟು ಮಂದಿ ಬರ್ತಾರೆ ಇವತ್ತು. ಮತ್ತೆ ಒಟ್ಟೊಳಗವನ್ನು ಕೊಟ್ಟಿದ್ದೇನೆ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ ಸಾರ್ವಜನಿಕರಿಗೆ ಮುಕ್ತವಾದ ಭೇಟಿಗೆ ಅವಕಾಶ ಉಂಟು, ಬರ್ಬೋದು.
ತಂಬಿಗೆ ಎಲ್ಲಿ ಉಂಟು? ಯಾವ್ದಕ್ಕೆ? ತೀರ್ಥ ಕೊಂಡು ಹೋಗುದಲ್ವ ನೀನು ದೇವಸ್ಥಾನ? ತೀರ್ಥ ಹಿಂದಿಂದ ಹೊತ್ಕೊಂಡು ಬರುವ, ಮುಂದೆ ಅಡ್ಡ ಬರದಾಗ ಡೈ 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 ಮಾಡುದು. ಅದು ಬರೀ ಕೈ ಶಬ್ದ ಬರ್ತಿತ್ತು, ಕೈ ಮಾತ್ರ ಉಂಟು. ಹೌದು, ನಂದು ಯಾವಾಗಲೂ ಕೈ ಮುಂದೆ, ಶಬ್ದ ಹಿಂದೆ ನಂದು. ಹೌದಾ? ಯಾವಾಗಲೂ ಹಿಂದಿನಿಂದಲೇ ಶಬ್ದ. ಹೌದೌದು. ನಿನ್ನ ಆಯುಷ್ಯಕ್ಕೆ ಒಳ್ಳೇದು. ಹೌದೌದು. ಮಾತಾಡುವಷ್ಟು ಪುರುಸೊತ್ತಿಲ್ಲ, ನಾನು ಒಬ್ಬರ ಹತ್ರ ಮಾತಾಡ್ಲಿಕ್ಕಿದೆ. ಇಲ್ವಾ? ಮಾತಾಡುವಷ್ಟು ಪುರುಸೊತ್ತಿಲ್ಲದಿದ್ರೆ ನೀನು ಇಲ್ಲಿಗೆ ಯಾಕೆ ಬಂದದ್ದ? ನಿನ್ನನ್ನು ಯಾರು ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ಯಾ? ಅಲ್ಲ, ಈಗ ಪುರುಸೊತ್ತಿಲ್ಲ. ಮೊದಲು ಬಂದವರು ಮಾತಾಡ್ಬೋದು ಎಷ್ಟು ಸಹ, ಈಗ ಪುರುಸೊತ್ತಿಲ್ಲ. ಅಲ್ಲ, ನಿನಗೆ ಪುರುಸೊತ್ತಿಲ್ಲದ್ರೆ ನೀನು ಬಂದದ್ದು ಯಾಕೆ ಅಂತ? ಈಗ ಪುರುಸೊತ್ತು ಮಾಡ್ಕೊಂಡು ನಿನಗುಂಟು ಪುರುಸೊತ್ತು ಮಾತಾಡು. ನಿಮ್ಮಲ್ಲಿ ಮಾತಾಡುವಷ್ಟು ಉಂಟು, ಆದ್ರೆ ತುಂಬಾ ಮಾತಾಡುವಷ್ಟು ಪುರುಸೊತ್ತಿಲ್ಲ ಅಂತ ಹೇಳಿದ್ರು. ತುಂಬಾ ನೀನು ಮಾತಾಡುದು ಬೇಡ, ಕಾಲಮಿತಿಯಲ್ಲಿ ಮುಗಿಲಿದ್ದು. ಹೌದಾ? ಅದಕ್ಕೆ ಸ್ವಲ್ಪ ಮಾತಾಡಿದ್ರೆ ಸಾಕು. ಮೊದಲೇ ಯೋಚನೆ ಮಾಡ್ತಿದ್ರೆ ಇಷ್ಟು ತನಕ ಮುಗೀತಿತ್ತು. ಅದು ಮೊದಲು ನಾವು ಯೋಚನೆ ಮಾಡ್ಲಿಕ್ಕೆ ಆಗ್ತದ, ಬಂದವರು ಯೋಚನೆ ಮಾಡ್ಬೇಕು. ಇಲ್ಲಿ ಬರ್ತೇನೆ ನಾನು. ಅಲ್ಲಿ ಒಬ್ಬರ ಹತ್ರ ಮಾತಾಡ್ಲಿಕ್ಕಿದೆ, ಅವರು ಮಾತಾಡಿ ಆದ್ಮೇಲೆ ನೀನು ಇಷ್ಟೊತ್ತು ಅಲ್ಲಿ ಮಾತಾಡಿದ್ದು ಹೆಚ್ಚಾಯ್ತು, ಇನ್ನು ಮತ್ತೆ ಅಲ್ಲಿಗೆ ಹೋಗುದ ಮಾತಾಡ್ಲಿಕ್ಕೆ? ಅಲ್ಲಲ್ಲ, ಅವ್ರ ಹತ್ರ ಮಾತಾಡಿ ನನ್ನ ಮಾತನ್ನು ಕೇಳಿ ಅವ್ರು ಏನಾದ್ರು ಸಂತೋಷ ಪಟ್ಟು ಕೊಟ್ರಿದ್ರೆ ಅದನ್ನ ಕೊಟ್ರಿದ್ರೆ ಕೊಟ್ಟದಿದ್ರೆ ಸರಿ ಹೇಳ. ಕೊಟ್ಟದಿದ್ರೆ ನಿಮ್ದು ನಮ್ದು ಚಿಹ್ನೆ ಆದ್ರೆ ಓ ಅಲ್ಲಿ ಗುಡ್ಡೆಯಲ್ಲಿ ಕುತ್ಕೊಂಡು ಮತ್ತೆ ಅರ್ಧ ಪಾಲ್ ಮಾಡ್ಕೊಂಡು ಕುಡಿಯುವ. ಹೌದೇನಾ? ನಿನ್ನಲ್ಲಿ ಬೇಡುವವನಾಗಿ ನಿನಗೆ ನಾನು ಕಾಣ್ತೇನಾ? ಆಗಲ್ಲ ಆಗಲ್ಲ. ಅದು ನಿನಗೆ ಯಾರಾದ್ರೂ ಕೊಟ್ಟು ಉಳಿದ್ರೆ ನಿನ್ನದ್ದು ನನ್ನದ್ದು ಚಿಹ್ನೆ ಒಂದೇ ಆದ್ರೆ ಅಲ್ವಾ? ನಿನ್ನಲ್ಲಿ ಕೊಟ್ಟದ್ದು ಯಾವತ್ತಾದ್ರೂ ಉಳಿದಿದ? ನಾನು ಉಳಿಸುವುದಿಲ್ಲ, ಆದ್ರೆ ಇವತ್ತೊಂದು ಮಿತ್ರತ್ವದಲ್ಲಿ ಉಳಿಸುವಂತ ಒಂದು ಭಾವನೆ ಮೂಡಿತು ನನಗೆ. ನೀನು ಉಳಿಸುವುದು ಇನ್ನೊಬ್ಬರನ್ನು ಅಳಿಸುವುದಕ್ಕೆ ಅಂತ ಗೊತ್ತುಂಟು ಪಾಪಿ. ಹಾಗೆಲ್ಲ ಮಾತಾಡಿದ್ರೆ ಉಳಿಸುವುದು ನನಗೆ ಬೇಕಾಗಿ ನೀನು ಎಂತದ ಅಲ್ಲಿ ಅಗತ್ಯ ಮಾತಾಡಿ ಬರ್ತೇನೆ. ಒಳಗೋಗಿ ನೋಡ್ಲಿಕ್ಕೆ ಉಂಟು ಹೇಳಿದ್ಯಲ್ಲ, ಹೌದು. ಯಾರನ್ನು ಅಂತಾದ್ರೂ ಗೊತ್ತುಂಟ? ಗೊತ್ತುಂಟು ನನಗೆ. ಯಾರು? ಇಲ್ಲಿ ಉಗ್ರಾಣಿ ಶಾನ್ಭಾಗರ ಮಗ ಚಟ್ಟಮಲ್ಲ ಕಂಸ ಇದ್ದಾರಲ್ಲ, ಅದು ನಿನ್ನ ಅಪ್ಪ ಉಗ್ರಾಣಿ ಶಾನ್ಭೋಗ. ಎಂತದ? ಉಗ್ರಾಣಿ ಶಾನ್ಭಾಗರ ಮಗ, ಉಗ್ರಸೇನ ಮಹಾರಾಜರ ಮಗ ಪಟ್ಟಮಲ್ಲ ಕಂಸ. ಅವ್ರ ಹತ್ರ ಮಾತಾಡಿ ಬರ್ತೇನೆ ನಾನು. ನಿಲ್ಲು, ನೀನು ಅವರನ್ನು ನೋಡಿದ್ಯಾ? ನೋಡ್ಲಿಲ್ಲ. ಪರಿಚಯ ಉಂಟಾ? ಇಲ್ಲ. ಅವರೊಂದು ಹೇಗಿರ್ತಾರೆ ಅನ್ನೋದು ಕಲ್ಪನೆ ಆದ್ರೂ ಉಂಟಾ? ಅವರನ್ನು ತಕೊಂಡು ನಾನು ಕಲ್ಪನೆಗೆ ಹೋಗುವಾಗ, ಕಲ್ಪನೆಗೆ ನೀನು ಒಬ್ಬನೇ ಹೋಗಿ ಬಿದ್ದು ಸಾಯಿ, ಅವರನ್ನು ಹಿಡ್ಕೊಂಡು ಹೋಗಬೇಡ. ಅಲ್ಲ, ಒಂದು ಕಲ್ಪನೆಯಲ್ಲಿ ಮಾಡುವಾಗ ಭುಜದವರೆಗೆ ಸುಳಿ ಬಿದ್ದ ಕೇಶರಾಶಿ ಒಳಗುಂಟು, ಮಟ್ಟಾನೆಯ ಸೌಷ್ಠವನ್ನು ಗೆಲ್ಲುವ ಬಾಹುಯುಗ್ಮ, ಪ್ರಕಾಶಮಾನವಾದ ಕುಂಡಲಗಳು, ಹರವಾದಂತ ಹಣೆ, ವಿಶಾಲವಾದಂತ ಎದೆ, ಮೇಲ್ತುಟಿಯ ಮೇಲ್ಮಂಚಿನಲ್ಲಿ ರಾರಾಜಿಸುವ ವೀರಸ್ಪರ್ಶು. ಯಾವ ಮಂಚದಲ್ಲಿ? ಮೇಲ್ತುಟಿಯ ಮೇಲ್ಮಂಚಿನಲ್ಲಿ ರಾರಾಜಿಸುವ ವೀರಸ್ಪರ್ಶು. ಇದೆಲ್ಲ ಧೀರೋದ್ದಾತರ ಲಕ್ಷಣ ಅಂತ ನಾನು ಕೇಳಿದ್ದೇನೆ. ಸರಿ, ಅವರಲ್ಲಿ ಅದೆಲ್ಲ ಉಂಟಂತೆ. ಈಗ ನನ್ನನ್ನು ನೋಡುವಾಗ ನಿನಗೆ ಹೇಗೆ ಅನ್ನಿಸ್ತದೆ? ನಿಮ್ಮನ್ನು ನೋಡುವಾಗ ಸಾಧಾರಣ ಅದೇ ಛಾಯೆ ಉಂಟು. ಸಾಧಾರಣ ಛಾಯೆ ಎಂತದ್ದು? ಈಗ ಒಬ್ಬರಾಗಿ 6 ಮಂದಿ 7 ಮಂದಿ ಎಲ್ಲ ಇರುವುದಿಲ್ಲ. ಈಗ ನಿನ್ನಂತದ್ದು ಇನ್ನು 6 ಉಂಟಾ? ಉಂಟು. ಹೌದಾ? ಹೌದು. ನಮ್ಮಪ್ಪನಿಗೆ ನಾನು 6 ಮಂದಿ ಮಕ್ಕಳು. ಎಲ್ಲರಿದ್ದಾರೆ ಈಗಲೂ? ಇಲ್ಲ, 5 ಹೋಗಿದ್ದಾರೆ, ನಾನು ಒಂದೇ ಉಳಿದದ್ದು. ಆಯ್ತು, ಒಬ್ಬರಾದ್ರೂ ಇದೆಯಲ್ಲ. ಹೌದು. ಆದ್ರೆ 3 ವರ್ಷದ ಹಿಂದೆ ಕಾಯಿಲೆ ಇಲ್ಲ, ಅದು ಬರುವಾಗಲೇ ಹೋಗಿದೆ. ಸಾಧಾರಣ ಛಾಯೆ ಅಲ್ಲ, ನೀನು ನೋಡಬೇಕಾದ ಕಂಸ ನಾನು. ನಿಮಗೆ ವಿಷಯ ಗೊತ್ತಾಯ್ತಾ? ಇಲ್ಲ. ಏನು ಅರ್ಥ ಆಗ್ಲಿಲ್ಲ? ಅರ್ಥ ಆಯ್ತು. ಇವನ ಅಪ್ಪ ಮದುವೆ ಆದ ಆ ಕಾಲಕ್ಕೆ ತನಗೊಂದು ಗಂಡು ಸಂತಾನ ಆದ್ರೆ ಕಂಸನ ಆಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತೇನೆ ಅಂತ ಹರಿಕೆ ಹೇಳಿದ್ರು. ಅದನ್ನು ತೀರಿಸಲಿಕ್ಕೆ ಬಂದದ್ದು ಈಗ ಇವ. ಒಳ್ಳೇದಾಗಿದೆ ಮಾತ್ರ. ಹೌದಲ್ಲದೆ? ನೀವು ಒಳ್ಳೆ ಜ್ಯೋತಿಷ ಹೇಳ್ತೀರಿ. ಜ್ಯೋತಿಷ ಅಲ್ಲ, ನಿನ್ನ ಹಣೆ ಬರ ಜಾತಕ ಎಲ್ಲ ಬಿಡಿಸಬೇಕ ನಾನು. ಹೌದು ಬರ್ರೆ, ಜ್ಯೋತಿಷ. ನಮ್ಮ ಅಪ್ಪನಿಗೆ ಮದುವೆಯಾಗಿ ಎಷ್ಟೋ ವರ್ಷದ ನಂತರ ಮಕ್ಕಳಾಗಲಿಲ್ಲ ಅಂತೆ. ಆಮೇಲೆ ಯಾರೋ ಹೇಳಿದ್ರೆ ದೇವಸ್ಥಾನಕ್ಕೆ ಒಂದು ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗ್ತಾರೆ ಅಂತ ಹೇಳಿ. ಹಾಗೆ ನಮ್ಮ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ಹಣ್ಣುಗಾಯಿ ಹರಕೆ ಒಪ್ಪಿಸಿದ್ರಿಂದ ಆಮೇಲೆ ಮಕ್ಕಳು ಹುಟ್ಟಿದಂತೆ. ಓ, ಇದು ಹಣ್ಣುಗಾಯಿಗೆ ಹುಟ್ಟಿದ್ದು? ಹಣ್ಣುಗಾಯಿಗಲ್ಲ, ಕಾಯಿ ಹಣ್ಣಿಗೆ ಹುಟ್ಟಿ. ಹಾಗಲ್ವಾ? ಈಗ ಹೇಗೂ ನಿನ್ನ ಅಪ್ಪ ಅಮ್ಮ ಹರಿಕೆ ಹೇಳಿದ್ರು, ಹಣ್ಣು ಕಾಯಿ ಹೇಳುವ ಬದಲು ಒಂದು ಕುಂಬಳಕಾಯಿ ಹರಿಕೆ ಹೇಳ್ತಿದ್ರೆ ನಿನ್ನ ಗಾತ್ರ ಆದ್ರೂ ಸ್ವಲ್ಪ ದೊಡ್ಡದಾಗ್ತಿತ್ತಲ್ಲ. ಕುಂಬಳಕಾಯಿ ಗಾತ್ರ ಆಗಲಿಲ್ಲ, ಕುಂಬಳಕಾಯಿ ಗುಂಡಪ್ಪ. ಕೆಲವರು ಉದ್ದ ತೋರ, ಒಂದು ತೆಂಗಿನಕಾಯಿ ಆಗಿದ್ದಿ ನೀನು ನೋಡಿ. ಅಲ್ಲರೇ, ಕೆಲವರೆಲ್ಲ ಉದ್ದ ತೋರ ಇದ್ದಾರೆ, ಅವರೆಲ್ಲ ಪಡವಳಕಾಯಿ ಹರಿಕೆ ಹೇಳಿ ಹುಟ್ಟಿದ್ರು. ಅದು ಪೂರ್ವ ಜನ್ಮದ ಸುಕೃತ ಫಲ. ಇದು ಪೂರ್ವ ಜನ್ಮದ ಸುಕುರುಂಡೆಯ ಫಲ. ಹಾಗೆ ನೀನು ಹಾಗೆ ಇರುವುದು, ಇಷ್ಟೇ ಗಾತ್ರ ಇರುವುದು. ಅಲ್ಲ, ಹೇಗೆ ನೀವು ಅಷ್ಟು ಪಕ್ಕ ಜ್ಯೋತಿಷ? ಹೇಗೆ ನಿಮ್ಮಂತವರ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಹಣೆ ಬರ ಏನು ಅಂತ. ಅಲ್ಲ, ಕೆಲವರೆಲ್ಲ ಜ್ಯೋತಿಷ ಹೇಳುವವರು ನಾನು ತುಂಬಾ ಮಂದಿ ನೋಡಿದ್ದೇನೆ, ಕೇಳಿದ್ದೇನೆ, ಹೋಗಿದ್ದೇನೆ ಅಂತ ಹೇಳಿ. ಹೋಗಿದ್ದೇನೆ. ವಿದ್ಯೆ, ಉದ್ಯೋಗ, ಸ್ತ್ರೀ ಪುರುಷ ವಶೀಕರಣ, ಮಾನಸಿಕ ಚಿಂತೆ, ಸಾಲಬಾಧೆ, ಸತಿಪತಿಯರ ಕಲಹ, ಸಂತಾನ ದೋಷ, ನಿಶಕ್ತಿ,
ಅಭಿನಯ, ನಿಶಕ್ತಿ, ನರ ದೌರ್ಬಲ್ಯ, ಮಾಟ, ಮಂತ್ರ, ಮಾರಣ, ಕೃತ್ರಿಮ, ಭಯ, ಅಂತರ್ಪಿಶಾಚಿ, ಪಿತೃಪಿಶಾಚಿ, ಆಕರ್ಷಣ, ವಶೀಕರಣ, ವಿದೇಶ ಪ್ರಯಾಣ, ಗಂಧರ್ವ ಸಂಮೋಹಿನಿ, ದುಷ್ಟ ಶಕ್ತಿ, ಸರ್ವದೈವ ಸಂಗಮ, ಆದಿಶಕ್ತಿ, ಪರಾಶಕ್ತಿಯುಕ್ತ, ಅತಿಘೋರ ನಿಗುಡ, ದೇವಸ್ತುತಿ, ದೈವಸ್ತುತಿ, ವಾಸ್ತುದೋಷ ಅಂತ ಹೇಳುವವರು ಅವರಿಗೂ ಕೂತ್ಕೊಳ್ಳಿಕ್ಕೆ ವಾಸ್ತು ಸರಿ ಇಲ್ಲದೆ ಯಾವುದೋ 3ನೇ ಮಾಳಿಗೆಯ ಕಟ್ಟಡದಲ್ಲಿ 420ನೇ ಸಂಖ್ಯೆಯ ಕೋಣೆಯನ್ನು ಭೇಟಿ ಮಾಡಿ ಅಂತೇಳಿ ಬರೆದು ಹಾಕುವವರಿದ್ದಾರೆ. ಅಲ್ಲಿ ದೊಡ್ಡ ಭದ್ರಕಾಳಿಯ ಭಾವಚಿತ್ರವನ್ನಿಟ್ಟು 2 ಕಟ್ಟು ಊದುಬತ್ತಿಯನ್ನು ಹೊತ್ತಿಸಿ ಲಿಂಬೆ ಹಣ್ಣನ್ನು ಸುಣ್ಣ ನೀರಲ್ಲಿ ಮಿಶ್ರಣ ಮಾಡಿ ಕುರ್ದಿರಿ ಅಂತ ದಾರಿಗೆ ಚೆಲ್ಲಿ ಇವತ್ತು ಯಾರು ಬಲಿ ಪಶು ಬರ್ತಾರೆ ಅಂತ ಕಾಯುವವರು ತುಂಬಾ ಮಂದಿ ಇದ್ದಾರೆ. ವರ್ಷದ 365 ದಿನವೂ ಇರುವುದು ಅದೇ ಜಾಗದಲ್ಲಿ. ಇವನಿಗೆ ಅಂತವರದ್ದೇ ಒಡನಾಟ ಇರುವುದು. ಯಾವಾಗ ನೋಡಿದ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವುದು ಅಂತ. ಅದೇ ದಾರಿಯಲ್ಲಿ ಹೋಗುವ. ನೀನು ಹೋಗುದಲ್ಲ, ಈಗ ಬೇರೆಯವರನ್ನು ಕರ್ಕೊಂಡು ಹೋಗ್ತೀಯ ಅಂತ ನೀನು. ಅಂತಕ್ಕಿಲ್ವೇ ಇಲ್ಲ. ನಾನೇ ಇಲ್ಲದಿದ್ರೆ ಜ್ಯೋತಿಷನಿಗೂ ಇಷ್ಟೆಲ್ಲ ಉಂಟು ಅಂತ ಗೊತ್ತಿರ್ಲಿಕ್ಕಿಲ್ಲ. ಅವರು ಯಾರ್ಯಾರ ಬರೆಸಿ ಹಾಕಿದ್ದಲ್ವಾ. ನೀನ್ ಆಗಲ್ಲ, ಎಲ್ಲ ಕಡೆ ಓದ್ತಾ ಹೋಗ್ತಿಯಲ್ಲ. ಒಂದೊಂದು ನೋಡ್ತಾ ನಾನೇ ಬರ್ತಕೊಳ್ಳೋದು. ಆದ ಕಾರಣ ಇಷ್ಟು ಉಂಟು ಅಂತ ಗೊತ್ತಾಯ್ತು. ಇಷ್ಟು ಉಂಟು ಅಂತ ಗೊತ್ತಾಯ್ತು. ಸರಿ, ಹಾಗೆ ಅವರಾಗೆ ನಾನಲ್ಲ. ನೀವು ಭಯಂಕರ ಮಾರ್ರೆ ಒಂದು ಜ್ಯೋತಿಷ ಹೇಳಿಬಿಟ್ರಿ ನೀವು. ಅದಲ್ಲ, ನೀನ್ ಇಷ್ಟು ಒದ್ದಾಡಿದ್ ಯಾಕೆ ಇಲ್ಲಿ? ಒದ್ದಾಡಿದ್ದು ಬೇರೆ ಇಲ್ಲ, ನೀವು ಅಂತ ಗೊತ್ತಿಲ್ಲದೆ ನಾನು ಅಷ್ಟೆಲ್ಲ ಮಾತಾಡಿಬಿಟ್ಟೆ. ನನಗೆ ಅರ್ಥ ಆಯ್ತಪ್ಪ. ನೀನು ಬಂದ ಪ್ರಥಮದಲ್ಲೇ ನಾನೇ ಕಂಸ ಅಂತ ಒಂದು ವಾಕ್ಯ ಮೊದಲೇ ಹೇಳ್ತಿದ್ರೆ ಈ ಪ್ರಕರಣ ಇಷ್ಟು ಮುಂದೆ ಹೋಗುದಕ್ಕೆ ಇರ್ಲಿಲ್ಲ. ಆದ್ರೆ ನಾನು ಹೇಳದೆ ಇದ್ದುದರಿಂದ ನೀನು ಇಷ್ಟು ಮಾತಾಡಿದ್ದಿ. ಆದ ಕಾರಣ ನಿನ್ನದ್ದು ತಪ್ಪಲ್ಲ, ತಪ್ಪು ನನ್ನ. ನಂದೇನು ತಪ್ಪಿಲ್ಲ, ಅದು ತಪ್ಪಿಲ್ಲ. ತಪ್ಪು ನಿಮಗೆ. ಹಾಗಲ್ಲ, ವಿನಯ ಒಂದು ಸಣ್ಣ ಫಲಕ ಬರೆದು ಹಾಕುದು, ನಾನು ಶ್ರೀಮಾನ್ ಶ್ರೀ ಶ್ರೀ ಬಾಲಕಂಸ. ಏ ಪಾಪಿ, ನಾನೇನು ಜ್ಯೋತಿಷರ ನೀನು ಹೇಳಿದಾಗ ಫಲಕ ಹಾಕಿ ಕೂತ್ಕೊಳ್ಳಿಕ್ಕೆ? ಹಾಗಲ್ಲ, ಹಾಗಾಗಿ ನಾನು ಗೊತ್ತಿಲ್ಲದೆ ನಂದೇನ್ ತಪ್ಪಿಲ್ಲ. ಇಲ್ಲ, ತಪ್ಪು ನಿಮ್ದೇ, ಆದ್ರೆ ಒಂದು ನಿನ್ನ ಮುಖವನ್ನು ಕಂಡಾಗ ಒಂದು ವಿಚಾರ ಸ್ಪಷ್ಟವಾಗಿ ನನಗೆ ಅರ್ಥವಾಯಿತು. ನೀನು ಇಲ್ಲಿ ಅವಲ್ಲ, ನೀನೊಬ್ಬ ಪರದೇಶಿ. ನೀವು ಹೇಳಿದಷ್ಟು ಪರದೇಶಿ ಅಲ್ಲ. ಸ್ವಲ್ಪ ಹೌದಲ್ಲ? ಹಾಗಿದ್ರೆ ಎಲ್ಲಿಂದ ಬಂದವ, ಯಾಕೆ ಬಂದ ಹೇಳು. ಕೇಳು ಕಂಸಾಲ ಕೆರೆಯ ಹೊಸಗೆಯೊಂದ ಬೇಡ ಬಂದಿರುವಿನಯ್ಯ. ರಾಯ ರಾಯ ಜಿಯ ರಾಯ ಹೊಸಗೆಯುಂದ ಬೇಡ ಬಂದಿರುವಿನಯ್ಯ, ಬೇಡ ಬಂದಿರುವಿನಯ್ಯ. ಕಾಲೋಚಿತದೊಳೆಮ್ಮ ಭೂಲೋಲ ಎಸಗುವ, ಕಾಲೋಚಿತದೊಳೆಮ್ಮ ಭೂಲೋಲ ಎಸಗುವ, ಮೇಲಾದ ಪರ್ವ ವಸಂತ ಮಹೋತ್ಸವ. ಹೊಸಗೆಯೊಂದ ಬೇಡ ಬಂದಿರುವಿನಯ್ಯ. ನಾನು ಬಹಳ ದೂರದಿಂದ ಬಂದದ್ದು. ದೂರದಿಂದ? ನಿಮ್ಗೆ ಗೊತ್ತುಂಟೋ ಇಲ್ವೋ? ನನಗೆ ಗೊತ್ತುಂಟೋ ಇಲ್ವ ಅಂತ ತುಂಬಾ ಉಂಟು. ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ನಾನು ಕೆಲವು ನೋಡಿದ್ದೇನೆ, ಕೆಲವು ನೋಡದೆ ಇದ್ದದ್ದಿರ್ಬೋದು. ನಿನ್ನದ್ದು ಯಾವುದು ಅಂತ ಹೇಳು. ನೀವು ಗಿರಿವದನ ಪಟ್ಟಣ ಕೇಳಿದ್ದೀರಾ? ಎಂತದ್ದು ಗಿರಿವದನ ಪಟ್ಟಣ? ಈಗ ಅದಕ್ಕೊಂದು ಪಟ್ಟಣ ಆಗ್ಲಿಕ್ಕೆ ಪ್ರಾರಂಭ ಆಯ್ತಾ? ಗಿರಿರಾಜನಿಗೆ ಗಿರಿರಾಜ ಕೋಳಲ್ಲರಾಯರೇ, ಗಿರಿವ್ರಜ ಪಟ್ಟಣ. ಅದು ಪಟ್ಟಣ ಅಲ್ಲ, ಗಿರಿವ್ರಜ ಪಟ್ಟಣ. ಅದೇ ಪಟ್ಟಣ. ನೀವಳೆ ಗೊತ್ತಿದ್ದವರಿಗೆ ಮಾತಾಡ್ತೀವಿ. ಗೊತ್ತಿಲ್ಲದೆ ಅಲ್ಲಿ ಮಹಾರಾಜರು ಯಾರ್ದು ಗೊತ್ತುಂಟ? ಏ ಪಾಪಿ, ನನ್ನಲ್ಲಿ ಕೇಳುವುದೇನಾ? ನಿನಗೆ ಗೊತ್ತುಂಟಾ? ಯಾರು ಯಾರು? ಜ್ವರ ಬಂದ ಮಹಾರಾಜ. ಜ್ವರ ಬಂದದ್ದು ನಿನ್ನ ಅಪ್ಪನಿಗೆ? ಜ್ವರ ಬಂದದಲ್ವಾ, ಜರಾಸಂಧ. ಜರಾಸಂಧ ಮಹಾರಾಜರು. ಅದಕ್ಕೆ ಮಾತಾಡೋದು ನನಗೆ ಈಗ ಈಗೀಗ ಏನೋ ಒಂಥರ ಒಂಚೂರು ಉಪವಾಸದಾಗಿ ಪ್ರಾರಂಭ ಆಗಿದೆ. ಏನು ಕುಡಿಲಿಲ್ಲ, ಮತ್ತೇನಾಗಿ ಅದು? ಜರಾಸಂಧ ಮಹಾರಾಜರು ಅವರೇ ನನ್ನ ಇಲ್ಲಿಗೆ ಕಳಿಸಿಕೊಟ್ಟದ್ದು. ಮತ್ತೆ ಅವರು ನನ್ನ ಗುರುಗಳ, ನನ್ನ ಗುರುಗಳ ನಾಡಿಂದ ಬಂದವ. ಹೌದು. ಓ ದೇವರೇ, ನೀನು ಒಂದು ಮಾತು ಮೊದಲೇ ಹೇಳುದಲ್ವೇನಾ? ಗುರುಗಳ ಬಗ್ಗೆ ಅಪಾರವಾದ ಗೌರವ ಉಂಟು, ಅಲ್ಲಿಂದ ಬಂದವರಿಗೆ ಅಷ್ಟೇ ಮಾನ್ಯತೆ ಉಂಟು. ನಿನ್ನನ್ನು ನಿಲ್ಲಿಸಿ ಮಾತನಾಡುವುದಲ್ಲ. ಬಾ ಬಾ ಬಾ. ಮತ್ತೆ ಸೆಕೆ ಪ್ರಾರಂಭ ಆಗಿ ತುಂಬಾ ಸಮಯ ಆಯ್ತು, ಮಳೆ ಬರುವ ಲಕ್ಷಣ ಇಲ್ಲ. ಈ ವರ್ಷ ನಿಮ್ಮೂರಲ್ಲಿ ಮಾವಿನ ಮಿಡಿ, ಗೇರು ಮಿಡಿ ಏನಾದ್ರು ಕಮ್ಮಿ ಆಗಿದೆ? ಬಹಳಷ್ಟು ಉಂಟಾ? ಮಾವಿನ ಮಿಡಿ? ಮಾವಿನ ಮಿಡಿ ನಾನು ನಿನ್ನ
ಏನೋ ಗುರುಗಳಲ್ಲಿಂದ ಬಂದವಂತ ಒಂದು ಮನ್ನಣೆಯನ್ನು ಕೊಡುವಂತ ಕುಳಿತುಕೊಳ್ಳಿಸುವಂತ ನೋಡಿದ್ರೆ ಮಂಗನ ಮರಿ ಹಾರಿ ಕುಳಿತಾಗೆ ಕುಳಿತಿದ್ದಾನೆ. ಅದಕ್ಕೆ ಯೋಗ್ಯನಲ್ಲ. ಹೌದು, ಇದಕ್ಕೆ ನೀನು ಯೋಗ್ಯತೆ ಅಂತಾನೆ. ಮತ್ತೆ ಕೂರಲ್ಲಿ ಮಳೆ ಅಂತೆ, ಚಳಿ ಅಂತೆ, ಗಾಳಿ ಅಂತೆ, ಮಾವಿನ ಮಿಡಿ ಅಂತೆ. ನೀವು ಕೂರ್ 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 ಅಂತ ತೋರಿಸಿದ್ದೀರಿ. ನಿನ್ನನ್ನು ಇಲ್ಲಿ ಒಳಗೆ ಬಿಟ್ಟಂತೆ ತಪ್ಪು. ಅವ್ರಿಗೆ ಹೇಳಿದೆ ನಾನು ಮಾವಿನ ಮಿಡಿ ಮಾರಾಟ ಮಾಡುವವನನ್ನು. ಆಗ್ಲಿ ಅಡ್ಡ ನಿಂತಿದ್ದವ. ಹೌದೇನಾ? ಅಲ್ಲಿ ಕುಳಿತಿದ್ಯಲ್ಲ, ಅದು ಯಾರು ಕುಳಿತುಕೊಳ್ಳುವಂತದ್ದು? ನಾನು ಕುಳಿತುಕೊಳ್ಬೇಕಾದಂತದ್ದು. ಸಿಂಹಾಸನ ಅಂತ ಅದಕ್ಕೆ ಹೆಸರು, ರಾಜಪೀಠ ಅಂತ ಹೆಸರು ಅದಕ್ಕೆ. ಅದರ ಪಕ್ಕದಲ್ಲಿ ಒಂದುಂಟು ನೋಡು, ಅದು ನಾಳೆ ನನ್ನ ಮಗ ಕೂತ್ಕೊಳ್ಬೇಕಾದ್ದು. ನೋಡಿ ಹುಚ್ಚನಾಗಿ ಓಡ್ತಾನೆ. ಅಲ್ಲಿ ಕೂತ್ಕೊಳ್ಳುವ ಅಂತ ಹೇಳಿ. ಯಾಕೆ? ನಾಳೆ ನಿಮ್ಮ ಮಗ ಕೂತ್ಕೊಳ್ಳೋದಲ್ವಾ? ಹೌದು. ಇವತ್ತು ನಾನು ಭರ್ತಿ ಮಾಡುವ ಅಂತ ಹೇಳಿ. 7 ಜನ್ಮಕ್ಕೂ ನನಗೆ ಮಗ ಹುಟ್ಟಿದ್ರು ನಿನ್ನಂತ ಮಗ ಬೇಡ ನನಗೆ. ಈ ಜನ್ಮದಲ್ಲೇ ನೀವು ನನಗೆ ಅಪ್ಪ ಆಗಬೇಕು. ನಿನಗೆ ಆಗೋ ಅಪ್ಪ ಬೇಕು ಅಂತಾದ್ರೆ ಅಲ್ಲಿ 3 ಜನ ಇದ್ದಾರೆ, ಆಯ್ಕೆ ಮಾಡಿಕೊಂಡು. ಅದು ನೆಯ್ಯಪ್ಪ, ಒಂದು 20 ಬೇರೆ. ಬೇಡ, ಒಂದು ಕೆಲಸ ಮಾಡು, ನಿನಗೆ ಕುಳಿತುಕೊಂಡು ಮಾತಾಡುವ ಯೋಗ ಇಲ್ಲ, ನೀನು ನಿಂತುಕೊಂಡೆ ಮಾತಾಡ್ತೇನೆ. ಪ್ರಭುಗಳೇ. ಪ್ರಭುಗಳು? ಯಾವ ಪ್ರಭುಗಳು? ನೀವು. ಆಗ ಸರಿ ಪ್ರಭುಗಳೇ, ಅಲ್ಲಿಯ ಮಹಾರಾಜರು ನನ್ನನ್ನು ಇಲ್ಲಿಗೆ ಕಳಿಸಿದ್ದು. ಯಾಕೆ? ಅನರ್ಥ ಮಾಡಿದ್ಯಾ ಅಲ್ಲಿ? ಇಲ್ಲ, ಹಾಗಲ್ಲ. ಮತ್ತೆ ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮ ಉಂಟು, ಹಾಗಾಗಿ ನೀನು ಹೋಗಿ ಬರ್ಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿಗೆ ಕಳಿಸಿದ್ರೆ. ಹೋಗಿ ಬರ್ಬೇಕು ಅಂತ ಹೇಳಿದಲ್ಲ, ಬಂದಿದ್ಯಲ್ಲ? ಮಾತಾಡ್ಲಿಕ್ಕೆ ಉಂಟು. ಹೌದು, ವಿಶೇಷವಾದಂತ ಒಂದು ದೊಡ್ಡ ಉತ್ಸವ ಕಾರ್ಯಕ್ರಮ ಉಂಟು ಅಲ್ಲಿ. ಏನು ಉತ್ಸವ? ಉತ್ಸವ ಅಂತ ಹೇಳಿದ್ರೆ ವಸಂತೋತ್ಸವ. ಆಯಾಯ ನಾಡಿನಲ್ಲಿ ಆಯಾಯ ಕಾಲಕ್ಕೆ ಆಯಾಯ ಪರ್ವಗಳಿಗೆ ನಡೆಯುವಂತಹ ಉತ್ಸವಗಳಿದು. ಇದೇನು ವಿಶೇಷತೆ ಅಲ್ಲ, ಎಲ್ಲ ನಾಡಿನಲ್ಲಿ ಆಗ್ತದೆ. ಆದ್ರೆ ಒಂದುಂಟು, ವಸಂತೋತ್ಸವ ಅಂತ ಹೇಳಿದ್ರೆ ಸಾಲದ್ದು. ಆ ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮ, ಬಗೆ ಬಗೆಯ ಉತ್ಸವವು, ಬಗೆ 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 ಉತ್ಸವವು ನಡೆಯುವುದಲ್ಲಿ ಹಗಲು ವೇಷಗಳಿರ್ಪವು. ಹಗಲು ವೇಷಗಳಿರ್ಪವು, ಹಗಲು ವೇಷ, ಹಗಲು ವೇಷ, ಹಗಲು ವೇಷಗಳಿರ್ಪವು. ನಗರದೊಳೆಲ್ಲ ಚೋದ್ಯಗಳಾಟ ಕೂಟವು, ನಗರದೊಳೆಲ್ಲ ಚೋದ್ಯಗಳ ಆಟ ಆಟ. ಚೋದ್ಯಗಳಾಟ ಕೂಟವು, ಆಟ ಕೂಟ. ಈ ಪವಿತ್ರವಾದಂತ ಅವನಪ್ಪನಿಗೆ ಸೇತುವನ್ನು ಬಂಧಿಸಿ ಪಗರಣ ನರ್ತನ ಇಂದ್ರಜಾಲ ಮಹೇಂದ್ರಜಾಲ ಇಂದ್ರಜಾಲ, ಅದಕ್ಕೆ ತಾವುಗಳೆಲ್ಲರೂ ಕೇಳು ಕಂಸಾಚಾರಯ. ಕಾರ್ಯಕ್ರಮ ಉಂಟು. ವಸಂತೋತ್ಸವ ಅಂತ ಹೇಳಿದ್ರೆ ಬರೇ ಉತ್ಸವನ ಆಚರಣೆ ಮಾಡುದಲ್ಲ. ಉತ್ಸವ ಅಂತ ಹೇಳಿದ್ರೆ ಸಾಲದು, ಕಾರ್ಯಕ್ರಮಗಳು ಏನುಂಟು ಅಂತ ಸವಿ ವಿವರ ಬೇಕು. ಬೇರೆ ಬೇರೆ ಉಂಟು. ಗಾಯನ, ಗಾಯನ, ಬತ್ತನ, ತಿಂದನ, ತೂಯನ, ಲಕ್ಯನ, ಪೋಯನ, ಇದೆಲ್ಲ ಬೇರೆ ಬೇರೆ ಪ್ರಕಾರಗಳುಂಟ್ರೆ. ಆಮೇಲೆ ಆಮೇಲೆ ಯಕ್ಷಗಾನ ಬಯಲಾಟ ಉಂಟು. ಎಂತದ್ದು? ಯಕ್ಷಗಾನ ಬಯಲಾಟ. ಯಕ್ಷಗಾನ ಅಲ್ವ, ಯಕ್ಷಗಾನ ಅಂತ ಹೇಳು. ಅಲ್ಲ, ಯಕ್ಷಗಾನವೇ. ಯಕ್ಷಗಾನ ಅಲ್ಲ, ಇದರಲ್ಲಿ ವಾದ ಉಂಟು ನಮ್ದು. ನೀನು ವಾದ ಯಾರಲ್ಲಿ ಬೇಕಾದ್ರೂ ಮಾಡು, ನಾನಿಲ್ಲ ವಾದಕ್ಕೆ. ಇದು ಯಕ್ಷಗಾನವೇ. ಯಾಕೆ? ಮೊನ್ನೆ ಒಂದು ಮಹಾನ್ ವ್ಯಕ್ತಿ ಬಂದಿದ್ರು, ವಿದ್ವಾಂಸರು. ಎಲ್ಲಿಗೆ ಬಂದದ್ದು? ಅದು ಮಕ್ಕಳ ಕಾರ್ಯಕ್ರಮ ಉದ್ಘಾಟನೆಗೆ. ಎಲ್ಲಿ? ನಮ್ಮೂರಲ್ಲಿ. ಹೌದಾ? ಯಾರು ಗುರು? ಯಾರು? ಮಕ್ಕಳ ಕಾರ್ಯಕ್ರಮದ್ದು? ಮಕ್ಕಳ ಕಾರ್ಯಕ್ರಮದ ಗುರುಗಳು ತುಂಬಾ ಬಂದಿದ್ದಾರೆ. ಮೊನ್ನೆ ಒಮ್ಮೆ ಹೇಳಿದೆ ನಾನು. ನೀನು ಪ್ರಾರಂಭ ಮಾಡಿದ್ಯಾ ಅಂತಲ್ಲ? ಇಲ್ಲ 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 ಇಲ್ಲ. ಮೊನ್ನೆ ಒಮ್ಮೆ ಹೇಳಿದೆ ನಾನು ನಾಟ್ಯ ಕಲಿತಾ ಇದ್ದೇನೆ. ಗುರುಗಳು ಯಾರು ಅಂತ ಹೇಳಿದ್ರೆ, ಗುರುಗಳು ಭಾಗವತರು ಅಂದ. ಯಾವ ಭಾಗವತರು ಅಂದೆ? 4-5 ಜನ ಭಾಗವತರು ಬರ್ತಾರೆ. ಯಾಕೆ? ಅವ್ರು ನಾಟ್ಯ ಕಲಿಸ್ತಾರೆ. ಯಾವ ನಾಟ್ಯ?
ನಿಂದು ಯಾವ ಪಾತ್ರ ಅಂತ ಕೇಳಿದೆ. ನಾನು ಹುಂಡಿ ವೇಷ ಅಂದ. ಹುಂಡಿ ವೇಷ ಅಂತ ಇಲ್ಲಲ್ಲ ಮಾರ, ಅದು ಪುಂಡು ವೇಷ. ಅದು ಅವರು ನಮಗೆ ಹುಂಡಿ ವೇಷ ಅಂತ ಹೇಳಿ. ಅವನಿಗೆ ಗೊತ್ತಿಲ್ಲ ಅಂತ ಅಲ್ವ, ನಿನಗೆ ಅಷ್ಟು ಸಾಕು ಅಂತ ಹೇಳಿದ್ದವ. ಭಯಂಕರ ಮಾರ ನೀವು ಅವನಿಗಿದಾಗ. ಹಾಗೆ ಎರಡು ಬಂದು ದೀಪ ಪ್ರಜ್ವಲನ ಮಾಡಿ ಭಾಷಣ ಮಾಡಿದ್ರು. ಯಕ್ಷಗಾನ ಅಂತ ಹೇಳಿದ್ರೆ ಅದ್ಭುತವಾದ ಕಲೆ. ಅಂತ ಕಲೆ ಪ್ರಪಂಚದ ಯಾವ ಮೂಲೆಯಲ್ಲಿ ಇಲ್ಲ. ಬೇರೆ ಬೇರೆ ಪ್ರಕಾರಗಳಿದ್ರು. ಇದಕ್ಕೆ ಅದ್ಭುತವಾದಂತಹ ಸಾಧನೆ ಬೇಕಾಗ್ತದೆ. ಇದಕ್ಕೆ ಬೇರೆ ಯಾವುದೇ ಯೋಗಾಸನ ವ್ಯಾಯಾಮಗಳು ಬೇಡ. ಅತಿಮತಿ ಚುರುಕುಗೊಳ್ಳುವಂತ ಒಂದು ಕಲೆ ಯಕ್ಷಗಾನ. ಇದನ್ನೆಲ್ಲರೂ ಬೆಳಿಗ್ಗೆ ತನಕ ನೋಡಬೇಕು. ನನಗೆ ನಿಲ್ಲುವುದಕ್ಕಾಗುದಿಲ್ಲ. ಮನೆಯಲ್ಲಿ ಅಡಿಕೆ ಹೊರಗೆ ಹಾಕಿದ್ದೇನೆ, ನಾಯಿಗಳು ಬೇರೆ ಇಲ್ಲ. ಆದ್ರಿಂದ ನಾನು ಬೇಗ ಮನೆಗೆ ಹೋಗ್ಬೇಕು. ಧನ್ಯವಾದಗಳು ಅಂತ ಅವ್ರು ಹೇಳಿದ್ರು. ಹೋಗುವಾಗ ಇದಕ್ಕೊಂದು ಪೂಜೆ ಮಾಡಿ ಹೋದ್ರು. ಯಕ್ಷಗಾನ ಯಾರು ಬೇಕಾದ್ರೂ ಹಾಗೆ ಹೇಳಿ, ನೀನು ಹಾಗೆ ಹೇಳಬಾರ್ದು. ನಾನು ಹಾಗೆ ಹೇಳ್ತೇನೆ ಮಾತ್ರ 4 ಜನರಿಗೆ ಗೊತ್ತಾಗ್ತದೆ. ನಿಮ್ಮಲ್ಲಿ ಅದು ಉಂಟ ಯಕ್ಷಗಾನ? ಹೌದು. ಹೇಗೆ ನಡೀತಾ ಉಂಟು? ನಡೀತಾ ಉಂಟು. ಅಲ್ಲಿಗೆ ಈಗ ತೊಂದರೆ ಇಲ್ಲ, ಸ್ವಲ್ಪ ಸೆಕೆ ಆದ್ದರಿಂದ ಅಲ್ಲಿಂದ ಅಲ್ಲಿಗೆ ತೊಂದರೆ ಇಲ್ಲ. ಆದ್ರೆ ಹೇಗುಂಟು ನಿಮ್ಮ ತಂಡ ಎಲ್ಲ? ತಂಡ ಅದ್ಭುತವಾದ ತಂಡ. ಇನ್ನು ತಾಳ ಮದ್ದಲೆ ಉಂಟು. ಮದ್ದೊಲಿ ಅಲ್ವಾ? ತಾಳ ಮದ್ದಳೆ. ತಾಳ ಮದ್ದಲೆ ಮದ್ದಲೆ ಉಂಟು. ಅದರಲ್ಲಿ ಪುಂಡಿ ವೇಷ ಉಂಟು. ಮದ್ದಳೆಯಲ್ಲಿ ಪುಂಡಿ ವೇಷ. ತಲೆ ಸರಿ ಇಲ್ವೇನ ನಿನಗೆ? ನೀನು ಆಗಲು ನಿದ್ದೆ ಮಾಡ್ಲಿಲ್ಲ? ಆಟದಲ್ಲಿ ಅಲ್ಲ, ನೀನು ನಿದ್ದೆ ಮಾಡ್ಲಿಲ್ವ? ಮತ್ತೆ ಅವರು ಹೇಳಿದ್ರು ತಾಲಮದ್ದಲೆಯಲ್ಲಿ ಪುಂಡಿ ವೇಷ ಉಂಟು ಅಂತ. ಮತ್ತೆ ನಿನಗೆ ಆ ಹುಡುಗ ಹೇಳಿದ್ದು ಸುಮ್ಮನೆ? ಆಮೇಲೆ ಅಲ್ಲಿ ಆಟದ ಯಕ್ಷಗಾನದಲ್ಲಿ ಪುಂಡಿ ವೇಷ ಉಂಟು. ಪುಂಡಿ ವೇಷ ಅದ್ಭುತವಾದಂತ ಪುಂಡಿ ವೇಷ. ಪುಂಡಿ ವೇಷದಲ್ಲಿ ಅದ್ಭುತವ. ಹೌದು. ಒಬ್ಬ ದಿವಾಕರ ಅಂತ ಇದ್ದಾನೆ. ಅವನಿಗೆ ಮಂಡಿ ಪೆಟ್ಟಾಗಬೇಕು. ಬಿದ್ದಲ್ಲ, ಮತ್ತೆ ಈ ಪ್ರೇಕ್ಷಕರನ್ನು ಕಂಡಾಗ ಅವರ ಉಮೇದುವಾರಿಕೆ ಕೊಂಡು ಇವನಿಗೊಂದು ಉಮೇದು ಬರೋದು. ಏನು ಹಾರ್ಲಿಕ್ಕೆ ಶುರು ಮಾಡ್ತಾನೆ ಒಂದ್ಸಲ ಪ್ರಿಂಕ್ 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 ಅಂತ ಚೆಂಡೆಯವರ ಬಿಡ್ತಾರೆ. ಗಡಂಗ್ರಡ್ಡು 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 ಗಡಂಗ್ರಡ್ಡು. ಯಾರಿದು? ಅವ ದಿವಾಕರನಿಗೆ ಪುಂಡು ವೇಷ. ಹೌದು. ಅವ ಒಬ್ಬನೇ ಇರ್ಲಿಕ್ಕಿಲ್ಲ, ಅವನ ಜೊತೆಗೆ ಯಾವಾಗ್ಲೊಬ್ಬ ಕುಂಟ ಬರ್ತಾನಲ್ಲ. ಅವ ಎಲ್ಲಾ ಪ್ರಸಂಗದಲ್ಲಿ ಬರುದಿಲ್ಲ. ಅವ ಇಲ್ಲ ಅಲ್ಲ ಸತ್ತನ ಇಲ್ಲ ಅಂತ ಹೇಳಿದ್ವಿ. ಹಾಗಲ್ಲ, ಎಲ್ಲಾ ಪ್ರಸಂಗದಲ್ಲಿ ಒಟ್ಟಿಗೆ ಬರುವುದಿಲ್ಲ ಅಂತ ಹಾಗೆ. ಅವ ಇಲ್ಲ ಅಂತ ಹೇಳುವಾಗ ಎಲ್ಲಾದ್ರೂ ಸತ್ತನ ಅಂತ ಭಾವಿಸಿದ್ರು. ಆ ಕಳ್ಳನ ಮಗನಿಗೆ ಒಂದೊಂದ್ಸಲ ಮಂಡಿ ಪೆಟ್ಟಾಗಬೇಕೇನು ಪಿರ್ಕ್ 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 ಅಂತ ಸರ್. ಇದು ನಿಮ್ಮಲ್ಲಿ ಯಕ್ಷಗಾನ. ಹೌದು. ಆಮೇಲೆ ಊಟ ಅಂತ ಹೇಳಿದ್ಯಲ್ಲ, ಊಟ ಹೇಗುಂಟು? ಊಟದಲ್ಲಿ ಅದ್ಭುತವಾದದ್ದು. ಏನು? ಒಬ್ಬೊಬ್ಬರು ಮಾತಾಡುವ ಶೈಲಿಯೇ ಬೇರೆ. ಒಬ್ಬರು ಮಾಡ್ತಾರೆ ಈ ಪವಿತ್ರವಾದಂತಹ ಲವಣಂಬುದಿಗೆ ಸೇತುವನ್ನು ಬಂಧಿಸಿ ಸಾಮಾನ್ಯವಾದಂತಹ ಕೋತಿಯೊಡನೆ ಸೋಲಬೇಕು. ಅಭಿನಯ ಕಡೆ ಮಾಡು. ಕೋತಿ ಅಲ್ಲಿ ಬರುವುದಿಲ್ಲ. ಅದೇ ಬೇಡ, ನಿನಗೆ ತೋರಿಸು. ಒಂದು ರೀತಿ ಹಾಗೆ ಇದ್ದಿ ನೀನು. ಕೋತಿ ಮಾಡುವ ಎರಡು ಬದಿಯಲ್ಲಿ ಗೊತ್ತಿದ್ದ. ಈ ಕೋತಿಯೊಡನೆ ಸೋಲಬೇಕಾದಂತ ದುರ್ದಶೆಯು ನನ್ನ ಪಾಲಿಗೆ ಬಂದೊದಗಿತ್ತಲ್ಲವೇ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ತೋರದವರೊಬ್ರು ಇದ್ದಾರೆ. ಅವ್ರು ಮಾತಾಡುವ ಶೈಲಿ ಬೇರೆ. ಯಾವ ಹೆಂಡತಿಯ ಮಗ ಅಂತ ಗೊತ್ತಿಲ್ಲ, ಯಾವ ಹೆಂಡತಿ ಅಲ್ಲ, ಯಾವ ಹೆಂಡತಿಯ ಗಂಡ, ಹೆಂಡತಿಯ ಗಂಡ ಅಂತ ಗೊತ್ತಿಲ್ಲ, ಯಾವ ತಾಯಿಯ ಮಗ ಅಂತ ಗೊತ್ತಿಲ್ಲ, ಯಾವ ಅಪ್ಪನಿಗೆ ಹುಟ್ಟಿದವ ಅಂತ ಗೊತ್ತಿಲ್ಲ. ಈ ಬಡ ಕೋತಿ ಹೆಸರು ಹೇಳ್ಕೊಂಡು ಎಲ್ಲಾದ್ರೂ ಬದುಕು, ಹೇಗಾದ್ರೂ ಬದುಕು, ಹೋಗಯ್ಯ ಅಂತ ಹೇಳ್ತಾರೆ. ಮತ್ತೊಬ್ಬರಿದ್ದಾರೆ ಅಜ್ಜ. ಅವರು ಮಾತಾಡೋ ಶೈಲಿ ಬೇರೆ. ಸುಸುಖ ಸಾಧನಾರ್ಥದ ಸ್ವಾರ್ಥ ಲಾಲಸಿಯಿಂದ ಅನ್ಯ ಕ್ಷೇತ್ರದಾರಾದಿ ಭೋಗ ವಸ್ತುವಿನ ಅಪಾರ ಪುತ್ರ ಮಿತ್ರ ಕಳತ್ರಾದಿ ಬಂಧು ಜನ ಅನುರಾಗರ ಅಡ್ಯ ಪದವಿಯನ್ನು ಹೊಂದಿರುವ ಘನ ಪ್ರತಿಷ್ಠಾವಂತ ವ್ಯಕ್ತಿಯಾದರೂ ದುಷ್ಕರ್ಮದ ದುಷ್ಕೂಪದ ದುರ್ಮಡವಿನಲ್ಲಿ ದುರ್ಬಿದ್ದು ಸರ್ವನಾಶವನ್ನು ಹೊಂದುತ್ತಾನೆ. ನಾನೇನು ಮಹಾ ಅಂತ ಹೇಳುವವರಿದ್ದಾರೆ. ಇನ್ನು ಅದ್ಭುತವಾದ ಶೈಲಿ. ಆದ್ರೆ ಒಂದು ನಾನು ಏನು ಆಲೋಚನೆ ಮಾಡಿದ್ದು ಗೊತ್ತಾ? ಎಲ್ಲ ಹೋದವರ ಅನುಕರಣೆ ಅಷ್ಟು ಚೆನ್ನಾಗಿ ಮಾಡ್ತಿ, ನಿನಗೊಂದು ಯೋಗ ಬರ್ತದೆ ಮಾತ್ರ ಸದ್ಯಕ್ಕೆ. ಇದಂದ್ರೆ ಸಾಯುವ ಯೋಗವ? ಸಾಯಿ ಹೋದ್ರೆ 3 ವರ್ಷದ ಹಿಂದೆ ಹಾಗಲ್ವಾ ಅನುಕರಣೆ ಮಾಡ್ಲಿಕ್ಕೆ? ಹಾಗೆ ಅದನ್ನ ಹಾಗೆ ಹೇಳಿ. ಸರಿ, ಊಟ ಒಳ್ಳೇದುಂಟು. ಒಳ್ಳೆ ಇನ್ನು ಕೆಲವು ಆಟ ಆಯ್ತು, ಕೂಟ ಆಯ್ತು. ಆಮೇಲೆ ಇನ್ನು ಸಂಗೀತ ಕಾರ್ಯಕ್ರಮ. ಸಂಗೀತ ಯಾರು? ನಿನ್ನ ಪಕ್ಕದವನೇ ಅವಳು ಗಿರಿಜಾ. ಮತ್ತೆ ಇದು ಯಾರು? ಸಂಗೀತ ಗಾಯನ. ತರನ್ನ ಬಾಳೆಯ ತೋಟದ ಪಕ್ಕದ ಕಾಡಳು ವಾಸಿಸುತ್ತಿದ್ದವು ಮಂಗಗಳು. ನೀನು ತೆಂಕಣದಿಂದ ಬಂದದ್ದ? ಮತ್ತೆ ಮಂಗಗಳಿದ್ದದನ್ನು ಮಾಂಗಗಳು ಮಾಡ್ತಿ? ಅದು ಮಾತ್ರ ಸಿಗುದಿಲ್ಲ, ಜಾರ್ತದಲ್ಲ. ಇನ್ನೂ ಸಿಗ್ಲಿಲ್ವ ನಿನ್ಗೆ? ಅದಕ್ಕೆ ಮಂಗಗಳೆಲ್ಲವೂ ಓಟಿಗೆ ಸೇರುತ್ತ ಒಂದು ಪವಾಸ. ಓಟಿಗೆ ಸೇರುತ್ತ. ಈಗ ಅದಕ್ಕೂ ಮಂಗಗಳಿಗೂ ಪ್ರಾರಂಭ ಆಯ್ತದು. ಟೀ ಒತ್ತಿದ್ರೆ ಹಾಗಿದ್ರೆ ಒಳ್ಳೆ ಲಾಭ ಉಂಟು ಈ ಸಲ. ಮಂಗಗಳಿಗೂ ಓಟು ಉಂಟಲ್ಲ.
ಅಂದ್ರೆ ಓಟ್ ಹಾಕೋರು ಮಂಗಗಳು ಅಂತ ಹೇಳಿದ ಹಾಗಲ್ಲ, ಮತ್ತೆ ಒಟ್ಟಿಗೆ ಅಂತ ಹೇಳಿ ಒಟ್ಟಿಗಲ್ಲ, ಒಟ್ಟಿಗೆ ಒಟ್ಟಿಗೆ ಅಂತ ಹೇಳಿದ್ರೆ ಅಕ್ಷರ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಒಟ್ಟಿಗೆ ಸೇರುತ್ತ ಒಂದು ಪವಾಸವ ಮಾಡಿದವು ಬಾಳೆಯ ಇದು ಸಂಗೀತವಾ? ಏ ಪಾಪಿ, ಇದು ಸಂಗೀತದ ಹಾಗೆ ಕೇಳುದಿಲ್ಲ, ಇದು ಮರಣ ಭಜನೆ ಹಾಗೆ ಕೇಳ್ತಾ ಉಂಟು. ಮರಣ ಭಜನೆ ಆಗಲ್ಲ, ಮತ್ತೆ ಅದು ಬೇರೆ. ನಕ್ಕು ನೈ ನಕ್ಕು 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 ನೈ ನಕ್ಕು ನೈ ಅಕ್ಕ ನಿನ್ನ ಮಾತ ಕೇಳಿ ಪುಟ್ಟದೊಂದು ಗಿಳಿಯ ಸಾಕಿ ನಾನು ಇಲ್ಲ ಸಮಯ ನೋಡಿ ಪುಚ್ಚಕೊಂಡು ಹೋಯಿತಲ್ಲ. ನಕ್ಕು ನೈ ನಕ್ ಎಂತದ ಪುಚ್ಚಕೊಂಡು ಹೋಯಿತು? ಬೆಕ್ಕುಗೆ ಶಬ್ದ ಜಾರಿ ಹೋದ್ರೆ ಮುಂದಿನ ಶಬ್ದ ಸಿಗುದಿಲ್ಲಲ್ಲ, ಅದಕ್ಕೆ ಪುಚ್ಚಕೊಂಡು ಹೋಯ್ತು. ಹೋಯ್ತು. ನಿನ್ನ ಸಂಗೀತಕ್ಕೆ ಎಲ್ಲ ಅರ್ಹತೆ ಉಂಟು. ಅಂದ್ರೆ ಪೆಟ್ಟು ತಿನ್ನುವುದಾ? ಆಲೋಚನೆ ಮಾಡಿಕೊಂಡ್ರೆ ಇದು ಸಂಗೀತ ಆಯ್ತು. ಆಮೇಲೆ ಇನ್ನು ಹಗಲು ವೇಷ. ಹಗಲಿನಲ್ಲೆಲ್ಲ ವೇಷ ಇಲ್ಲ. ಉಂಟು ಇಲ್ವಾ? ಹಗಲಿನಲ್ಲಿ ವೇಷ ಇಲ್ಲ. ವೇಷ ಏನಿದ್ರು ರಾತ್ರಿ ಮಾತ್ರ. ಹಗಲು ವೇಷ ಉಂಟು, ಅವ್ರದ್ದು ಭಯಂಕರ. ನೋಡಿದ್ಯಾ? ಹೌದು. ಹೇಗೆ ಕಿಶನ್ ತೆಗೆದ್ರು ಏನದು? ಇದು ಮೆಣಸಿನಕಾಯಿ ಪೋಡಿ. ಮಗನ ನಿನಗೆ ಅಪ್ಪ ಯಾರು ಮಗ ಯಾರು ಅಂತ ಗೊತ್ತಾಗುದಿಲ್ಲ? ಮೊದಲು ಬರ್ತದೆ, ಮತ್ತೆ ಅದು 90 ಹೋದ್ಮೇಲೆ ಅಪ್ಪ ಯಾರು ಮಗ ಯಾರು ಗೊತ್ತಲ್ಲ. ಇದೊಂದು ಹಗಲು ವೇಷ. ಇನ್ನು ಅದ್ಭುತ ವೇಷ ಉಂಟು. ಅದ್ಭುತ ಅದು ಹಗಲಿನಲ್ಲಿ. ಹೌದು. ನಾನು ಬರುವಾಗ ಸಿಕ್ಕಿದ್ದು ನೋಡ್ಬೇಕಲ್ಲಿ. ಸಿಕ್ಕಿದ್ದು ನೋಡಿದ್ಯಾ? ಸರಿ ನೋಡಿದ್ಯಾ? ಅವರನ್ನು ಮಾತ್ರ ನೀವು ಎಂತೆಲ್ಲ ಮಾತಾಡ್ಬಿಡಿ. ನೋಡ ಹೇಗೆ अपैयपल्ली प्यार का दुश्मन आए आए, अपैयपल्ली प्यार का दुश्मन आए आए. अरे क्या मुंह देख रहे? दे देना. ಹೋಗ ಹುಡುಗ ಭಾಷೆ ಗೊತ್ತುಂಟು ಅಲ್ಲ, ಚಂದ ಇದ್ದಾನೆ ಹುಡುಗ ಪೋಲಿ. ಹೋಗ ನನಗೆ ಈಗ ಒಂದು ಸಂಶಯ. ನನಗೆ ಅವರ ಮೇಲೆ ಇಷ್ಟು ಸಂಶಯ ಇಲ್ಲ, ಈಗ ಇವನ ಮೇಲೆ ಸಂಶಯ ಬರ್ತಾ ಉಂಟು. ಅಲ್ಲ, ಇಷ್ಟು ಅಲ್ಲಿಯೂ ಇರ್ಲಿಕ್ಕಿಲ್ಲ ಅಂತ. ಎಷ್ಟು ನೈಜತೆ ಒಡನಾಟ. ಯಾವುದು? ಅದು ನೈಜ, ಇದು ನೈಜ ಅಭಿನಯ. ಅಭಿನಯ. ಹೌದು. ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಉಂಟು. ಅದ್ಭುತವಾದಂತಹ ಕಾರ್ಯಕ್ರಮ. ಹಗಲು ವೇಷ ಆಯ್ತು. ಇದೆಲ್ಲ ಕೇವಲ ಸಮಯ ಕಳೆಯುವುದಕ್ಕಾಯ್ತು. ಹೌದು. ನಮ್ಮಂತವರೆಲ್ಲ ಅಲ್ಲಿ ಬರ್ಬೇಕಿದ್ರೆ ನಮ್ಮಂತವರಿಗೆ ಆಗುವಂತದ್ದು ಎಂತದ್ದುಂಟು ಅಲ್ಲಿ? ವೀರ ಯೋಧರಿಗೆ ವಿಶೇಷವಾದಂತಹ ಕಾರ್ಯಕ್ರಮ ಇತ್ತು. ಏನು? ಈ ಪ್ರಪಂಚದಲ್ಲಿ ಇರುವ ಎಲ್ಲಾ ಮರಳರನ್ನು ಬರ್ಲಿಕ್ಕೆ ಹೇಳಿ ಅಲ್ಲಿ ಒಬ್ಬ ಇಲ್ಲಿಗೆ ಬಂದಲ್ಲ, ಎಲ್ಲ ಅಲ್ಲಿ ಇರ್ಲಿಕ್ಕಿಲ್ಲ, ಒಬ್ಬ ಇಲ್ಲಿಗೆ ಬಂದಿದ್ದಾನೆ. ಅಲ್ಲ ರಾಯರೇ, ಅಲ್ಲ ಮರ್ಲರಲ್ಲ, ಮಲ್ಲರು, ಜಟ್ಟಿಗಳು, ಮರ್ಲರಲ್ಲ. ನನಗೆಲ್ಲ ಅಡಿಯತ್ತು ಜಾರಿ ಹೋಯ್ತು. ಅದು ಹೌದು, ಜಾರಿ ಹೋದಿದೆ ಅಂತ ನೀನು ಹಾಗೆ ಹೇಳಿದ್ದು, ನನಗೆ ಅರ್ಥ ಆಯ್ತು. ಅವ್ರನ್ನೆಲ್ಲ ಬರ್ಲಿಕ್ಕೆ ಹೇಳಿದ್ದಾರೆ. ಈಗಾಗಲೇ ಕೆಲವರೆಲ್ಲ ಸುಗಮದಲ್ಲಿ ಬಂದಿದ್ದಾರೆ. ನೀನು ಯಾವ್ದ್ರಲ್ಲಿ ಬಂದದ್ದು? ನಾನು ನಡ್ಕೊಂಡೇ ಬಂದದ್ದು. ಇನ್ನು ಕೆಲವರು ಅಲ್ಲಲ್ಲಿ ಬಂದು ಬೀಡಿ ಬಿಟ್ಟಿದ್ದಾರೆ. ಇಲ್ಲಿಗೆ ಬಂದು ಬಿಟ್ಟದ್ದಲ್ಲ, ಬಿಟ್ಟೇ ಬಂದದ್ದು? ಅಲ್ಲ, ಬಿಟ್ಟೇ ಬಂದದ್ರೆ. ಯಾರಿದ್ರು ಸಭೆಗೆ ಒಂದು ವಿಶೇಷವಾದಂತಹ ಕಲೆ ಬರಬೇಕಾದ್ರೆ ಮಲ್ಲರ ಮಲ್ಲ ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಸಾಹಸ ಮಲ್ಲ ಅಂತ ಕಂಸ ಬಂದ್ರೆ ಮಾತ್ರ ಈ ಸಭೆಗೆ ಒಂದು ಅತಿ ಉನ್ನತವಾದಂತಹ ಬೆಲೆ ಬರುವುದು. ಆದ್ದರಿಂದ ಹೋಗು ಅಂತೇಳಿ ನನ್ನನ್ನು ಕಳಿಸಿದ್ದಾರೆ. ವೀರ ಭಾಗದನ ಉತ್ಸವಕ್ಕೆ ನಾವು ಸಾರಬೇಕು. ನುಡಿದ ಲೇಸು ಲೇಸು ಗುರ್ತನಾಮನ್ನು ಅಲ್ಲಿ ಕಂಚೆ ಪೂತ್ ಮಾರಾಯೋ ಕಂಚೆ ಅತ್ತ ಇಲ್ಲೋ ಮೆಗಲ್ ಗುರ್ತ ಸತ್ತುಕ. ನನಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಎಲ್ಲಿಯಾದ್ರೂ ಬೈದ್ರೆ ಅತ್ತ ತೂ ಮಣ್ಣ ಅವಲೇ ಮಗೆ ಬೇರೆಯವರ ಹತ್ರ ಕೇಳಿ ತಿಳ್ಕೊಂಡು ನಿನ್ನನ್ನು ಕೊಂದೆ ನಾನು. ಕೃಷಿ ಉಳೇತ ಎಂತ ಉಲಾಯ್ತು? ಅತ್ತ ಮಣ್ಣ ಮಗಲ್ ಪೂತ್ ಮಣ್ಣು ಉಲಾಯ್ತವು. ಇಲ್ಲಿ ಬಾ, ನಾನು ಏನು ಹೇಳಿದ್ದ ಅರ್ಥ ಆಯ್ತಾ ನಿನಗೆ? ಇಲ್ಲ. ಸಂತೋಷದ ಉದ್ಗಾರ. ಒಯ್ವೆ ಬಲಿರೆ ಬಾಪುರೆ ಎಂತದನ್ನು ಕೊಯ್ವೆ ಕೊಯ್ವೆ ಬಲಿರೆ ಬಾಪುರೆ ಪೂತುರೆ ಮಜ ಪೂತುರೆ ಒಯ್ವೆತ್ತು ಮಣ್ಣ ಈ ಮಗ. ಸಂತೋಷ ಯಾಕೆ ಗೊತ್ತಾ? ನನ್ನ ಗುರುಗಳು ನನ್ನ ಮೇಲೆ ಇರಿಸಿದಂತಹ ಅಭಿಮಾನ ಮಮತೆ ವಾತ್ಸಲ್ಯ ಎಷ್ಟು ಎನ್ನುವುದರ ದ್ಯೋತಕವಾಗಿ ಉಳಿದ ಎಲ್ಲಾ ಕಡೆಗೆ ಆಮಂತ್ರಣದ ಆದ್ರೆ ನನ್ನಲ್ಲಿಗೆ ನಿಮಂತ್ರಣ ನಿನ್ನನ್ನೇ ಕಳುಹಿಸಿಕೊಟ್ಟಿದ್ದಾರೆ ಅಂತ ಆದ್ರೆ
ನೀನು ಬಂದು ಹೊತ್ತಷ್ಟಾಯ್ತು. ತುಂಬಾ ಹೊತ್ತಾಯ್ತು. ನೀನು ಬಂದ ಮೇಲೆ ನೀನು ಏನಾದ್ರೂ ಉಪಚಾರ ಮಾಡಿದ್ದೇನೆ? ಯಾರು ಇಲ್ಲ. ನೀನು ತಿರುಗಿ ಇಲ್ಲಿಂದ ಹೋಗುವಾಗ ಗುರುಗಳು ಕೇಳ್ತಾರೆ, ನನ್ನ ಶಿಷ್ಯನ ಊರಿನಲ್ಲಿ ಹೇಗಿತ್ತು ಉಪಚಾರ ಅಂತ ಕೇಳಿದ್ರೆ ಹಾಗೆ ಹೇಳಬಾರ್ದು. ಇನ್ನೊಂದ್ಸಲ ನಾನು ಹೋಗುದಿಲ್ಲ ಅಂತ ಹೇಳಿ. ಇಲ್ಲ, ಇನ್ನು ವ್ಯವಸ್ಥೆ ಮಾಡ್ತಾರೆ. ನೀನು ಬರುವಾಗ ಕುಡ್ದಿದ್ಯಾ? ಇಲ್ಲ ರಾಯರೇ. ದಾರಿಯಲ್ಲಿ ಬಂದ ಮೇಲೆ? ಇಲ್ಲ ರಾಯರೇ. ವ್ಯವಸ್ಥೆ ನಾನು ಮಾಡ್ತೇನೆ. ಹೇಗೆ? ನಿನಗೆ ಯಾವ್ದಾದಿತ್ತು? ಬಿಸಿ ಬೇಡ, ತಣ್ಣಗೆ, ಮದ್ಯ? ಮದ್ಯ ಆದ್ರೆ ಆಗ್ಬೋದು. ಯಾಕೆ? ಒಂದು ಬದಿಗೆ ಹೋಗಿ ಕುಡಿತೇನೆ. ಆ ಕಡೆ ಬಿಸಿಯಲ್ಲ ತಣ್ಣಗಲ್ಲ, ಸಮಶೀತೋಷ್ಣ. ವ್ಯವಸ್ಥೆ ಉಂಟು. ತಿಂದಿದ್ಯಾ? ಇಲ್ಲ ರಾಯರೇ, ನಾನು ಏನಾದ್ರು ಕುಡಿಯುವಾಗ್ಲೇ ತಿನ್ನೋದು. ಮತ್ತೆ ತಿಂದ್ರೆ ವಾಂತಿ ಆಗ್ತದೆ. ಎರಡು ಒಟ್ಟಿಗಿದ್ರೆ ಪ್ರಶ್ನೆ ಬೇರೆ. ಚೂರು ಚೂರು ಕುಡಿತಾ ಚೂರು ಚೂರು ತಿಂತ ರುಚಿಯೇ ಬೇರೆ. ವ್ಯವಸ್ಥೆ ನಮ್ಮಲ್ಲಿ ಉಂಟು. ಈಗ ಇಲ್ಲೇ ಹೋಗು. ಅಲ್ಲಿ ಬ್ರಾಹ್ಮಣರ ಛತ್ರ ಉಂಟು. ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ಮನೆ. ದೇವರಂತ ಮನುಷ್ಯ ಹುಟ್ಟಿದ ಮೇಲೆ ಅನ್ನ ನೋಡಿ ಅಂತ ಕಾಣ್ತದೆ. ಅನ್ನ ಅಂತ ಹೇಳಿದ್ದೆ ತಡ ಓಡಿದವ. ಕಾಪಿ ಮತ್ತೆ ಬಂದ್ರೆ ಬೇರೆ ನೀನು ಹೋಗ್ಲಿಲ್ಲ. ಊಟ ಆಯ್ತು ಅಂತ ಅದು ನನ್ನಲ್ಲಿಲ್ಲ, ನಿನ್ನ ಪಕ್ಕದಲ್ಲಿ ಇದ್ದಾನಲ್ಲ ಅವನಲ್ಲಿಗೆ ಇರು. ಅವನಲ್ಲಿ ಉಂಟು. ನಿನಗೆ ಯಾರು ಹೇಳಿದ್ದು ಅಭ್ಯಾಸ ಉಂಟು ನನಗೆ ಅಂತ? ಆಗಲ್ಲ ರೇ. ಮತ್ತೆ ಎರಡು ಮಾತಿಗೆ ಅವಕಾಶ ಉಂಟಾ? ಮತ್ತೆ ಇಷ್ಟೊತ್ತೇನು ಮಾಡಿದ್ದೀನಿ ನೀನು ಇಲ್ಲಿ? ಅದು ಸಂಭಾಷಣೆ. ಇನ್ನು ಖಾಲಿ ಭಾಷಣ ಮಾತ್ರ ಉಂಟಾ? ಬೇಗ ನೀವು ಎಲ್ಲಿ ಊಟ ಮಾಡ್ಲಿಕ್ಕೆ ಹೇಳಿದ್ರು? ಬ್ರಾಹ್ಮಣರ ಛತ್ರದಲ್ಲಿ. ನೀವು ಬೇಕಾದ್ರೆ ಈ ವರ್ಷ ನನ್ನನ್ನು ಜಲ್ಲಿಕಲ್ಲಲ್ಲಿ ಹೊಡೆದು ಕೊಂದಾಕಿ. ನಾನು ಕೊಲ್ಲಬೇಕು ಅಂತಿಲ್ಲ, ನೀನೇ ಸಾಯ್ತಿ. ಹೌದು, ಅದು ವಾಯ್ದೆ ಮುಗಿದ ಮೇಲೆ. ಆದ್ರೆ ಅಲ್ಲಿ ಒಂದು ಊಟ ಎಲ್ಲಿ? ಅಲ್ಲಿ ಬ್ರಾಹ್ಮಣರ ಜೊತೆ. ಅಲ್ಲಿ ಒಂದು ಸರದಿ ಸಾಲಿನಲ್ಲಿ ನಿಂತದ್ದು ನೋಡ. ಬ್ರಾಹ್ಮಣರ ಊಟ ಅಂತ ಹೇಳಿದ್ರೆ ಕೆಲವರು ಜೀವ ಬಿಡ್ತಾರೆ. ರಾಯರೇ, ರುಚಿಕರವಾದ ಊಟ. ನನಗೆ ಗೊತ್ತು ರಾಯರೇ. ಮತ್ತೆ ಏನು? ಜೀವ ಬಿಡುದು. ಹೌದು. ಮತ್ತೆ ಊಟ ಮಾಡಿದ್ರು ರುಚಿ. ಹೌದು. ಮೊನ್ನೆ ನಮ್ಮ ದೇಲಂತ ಮಧ್ಯೆ ಸುಬ್ರಹ್ಮಣ್ಯ ಭಟ್ರು ಹೇಳಿದ್ರು ಏನು ಅಂತ. ಮಾಣಿ, ನೀನು ಒಂದರಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರು. ಯಾರನ್ನು? ಎಂತಕ್ಕೆ ಮಾವ ಅಂತ ಒಂದು ಜಾನಿಸಿದೆ. ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಇದ್ದು ನೀನು ಒಂದು ಮುಷ್ಟಿ ಊಟ ಮಾಡಿ ಹೋಗಬೇಕು. ನಿನ್ನನ್ನು ಊಟಕ್ಕೆ ಬಾ ಮಾಡಿ ಅಂತ ಯಾರು ಕರೆದದ್ದು? ದೇಲಂತ ಮಜಲು. ಅವರ ಒಂದು ದುರ್ಯೋಗವೇ ಪಾಪ. ನಿಮಗೆ ಒಂದು ಊಟ ಹಾಕ್ಲಿಕ್ಕೆ ಜನ ಸಿಕ್ಕಿದೆ ಅಂದ್ರೆ ಅವ್ರ ಇಷ್ಟಗಳಿಗೆ ಯಾರು ಊಟ ಹಾಕ್ಲೇ ಅಲ್ವಾ? ಅಲ್ಲ, ಎಷ್ಟೋ ಮಂದಿ ಹಾಕಿದವರು. ಆದ್ರೆ ನಿನ್ನಂತವರಿಗೆ ಹಾಕುವಂತ ಒಂದು ದುರ್ಯೋಗ ಬಂತಲ್ಲ. ಹೇಳಿದ್ದು ಮಾಣಿ ಅಂತೆ, ಮಾಣಿಗೆ ಹೋಗ್ಲಿಕ್ಕೆ. ಅವರು ನಿನ್ನನ್ನು ಹೇಗೆ ಕರ್ದದ್ದು? ಮಾಣಿ ಊಟಕ್ಕೆ ಬರಬೇಕು ಅಂತ ಹೇಳಿ. ಅದು ಮಾಣಿ ಅಂತ ನಿನ್ನನ್ನು ಕರ್ದದ್ದಲ್ಲ, ಮಾಣಿಗೆ ಹೋಗಿ ಬಾ ಅಂತ. ಅದೇ ಹೇಳಿದವ, ಅಲ್ಲಿ ಸಿಕ್ಕುತ್ತೆ ಅಂತ. ಊಟಕ್ಕೆ ಎಲ್ಲ ತರ್ಲಿಕ್ಕೆ ಏನಿಲ್ಲ. ಹೋದ್ಯಾ? ಹೋಗಿ ಕೂತೇರಾರೆ. ಒಂದು ಇಷ್ಟು ದೊಡ್ಡ ಎಲೆ ಹಾಕಿದ್ರು. ಅದು ನಿನ್ನ ಹೆಣ ಮಲಗಿಸ್ಲಿಕ್ಕೆ. ಎಂತದ ಊಟಕ್ಕೆ ಇಷ್ಟು ದೊಡ್ಡ ಎಲೆ? ನಾನು ತಿಳ್ಕೊಂಡು ವಿಶೇಷವಾದ ಊಟಕ್ಕೆ ಬೇರೆ ಬೇರೆ ಭಕ್ಷ್ಯಗಳು ಇರಬಹುದು ಅಂತ ಹೇಳಿ ಅಲ್ಲಿ ಕೂತ್ಕೊ ಅಂತ ಹೇಳಿದ್ರು. ಕೂತ್ಕೊಂಡಿರಾರೆ. ನೀರು ಹಾಕಿದ್ರು, ಬೆನ್ನಿಗೆ ಉಪ್ಪೆಲ್ಲ ಬಂತು. ನೀರಿನ ಬೆನ್ನಿಗೆ ಉಪ್ಪು ಬಂತು, ಉಪ್ಪಿನಕಾಯಿ ಬಂತು, ಆಮೇಲೆ ಕೋಸಂಬರಿ ಎಲ್ಲ ಬಂತು ರಾಯರೇ. ಆಮೇಲೆ ಅನ್ನ ಬಂತು, ಆಮೇಲೆ ಒಂದು ಸಾರಲ್ಲಿ ಒಂದಿಷ್ಟು ಅನ್ನ ಬಂತು, ಆಮೇಲೆ ಮೇಲಾರದಲ್ಲಿ ಒಂದಿಷ್ಟು ಅನ್ನ ಬಂತು, ಆಮೇಲೆ ಸಾಂಬಾರಲ್ಲಿ ಒಂದಿಷ್ಟು ಅನ್ನ ಬಂತು, ಆಮೇಲೆ ಮೆಣಸಿನಕಾಯಲ್ಲಿ ಒಂದಿಷ್ಟು ಅನ್ನ ಬಂತು ರಾಯರೇ. ಅಲ್ಲಿ ಊಟ ಮಾಡಿದ್ದು ನೀನು ಒಬ್ಬರೇ? ನಿನ್ನ ಕುಟುಂಬದವರೆಲ್ಲ ಇದ್ರ? ಒಬ್ಬನೇ. ಅಷ್ಟನ್ನು ಅವರ ಕುಟುಂಬದವರ ಹರಕೆ ಹಾಗಾಗಿ ನನಗೆ ಬಳಸಿದ್ದು ಎಲ್ಲ ನಿನಗೆ. ಹೌದೇ? ಸರಿ. ಆಮೇಲೆ ಚಟ್ಟಂಬಡೆ ಬಂತು, ಹೋಳಿಗೆ ಬಂತು, ಲಡ್ಡು ಬಂತು. ಚಟ್ಟಂಬಡೆ ಅಂತ ಹಾಗಿದ್ರೆ ಊಟ ಯಾವ್ದರದ್ದು ಅಂತ ಗೊತ್ತಾಯ್ತಲ್ಲ ನಿಮಗೆ? ಗೊತ್ತಾಯ್ತಲ್ಲ? ಸೆಂಡಿಗೆ ಹಪ್ಪಳ ಆಯ್ತು ರಾಯರೇ. ಆಮೇಲೆ ಬೇರೆ ಬೇರೆ ಅವರ ಹಿರಿಯ ಅವರ ವರ್ಷಾಂತಿಕಾಗಿರ್ಬೇಕು ಅದರ ಊಟ. ಅದು ಒಂದು ಪಾಯಸ ಮಾಡಿದ್ರೆ ನಾಯರೇ, ನಕ್ಕು ನಡೆದು ನಕ್ಕು ಉಳಿದು. ಎಂತದ್ದು ಸಾವಿಗೆ ಪಾಯಸ? ಅದು ಸಾವಿಗೆ ಪಾಯಸ. ನಾನು ನಕ್ಕುಳು ಅಂತ ತಿಳ್ಕೊಂಡೆ. ನಿನಗೆ ಅದು ಬಿಟ್ಟರೆ ಬೇರೆ ಏನು ಕಲ್ಪನೆ ಬರ್ತದೆ? ಆಮೇಲೆ ಉಣುಗಣ್ಣು ಮತ್ತು ಇದು ನೀನು ತಿಂದಿದ್ಯಲ್ಲ, ಅದನ್ನು ವಿಶ್ಲೇಷಣೆ ಮಾಡಬೇಡ. ಅದೇ ಅದು ಇವಾಗ ಜ್ಞಾಪಕ ಆಗ್ತಿತ್ತು. ಸರಿ. ಆದ್ರೆ ಎಲ್ಲ ಊಟ ಮಾಡಿದ ಆದ್ಮೇಲೆ ಆಮೇಲೆ ಎದ್ದು ಹೋಗುವಾಗ ಮಾಣಿ ಇಲ್ಲಿ ಬಾ ಅಂತ ಕರೆದ್ರು. ಬಹುಶಃ ಏನೋ ಭಕ್ಷ್ಯ ಬಡಿಸುವುದಕ್ಕೆ ಉಳಿದಿರಬೇಕು, ಮನೆಗೆ ಹೋಗುವಾಗ ಕೊಂಡು ಹೋಗು ಅಂತ ಕೊಡ್ಲಿಕ್ಕೆ ಕರೆದದ್ದು. ನಾನು ಹಾಗೆ ತಿಳ್ಕೊಂಡೇನೆ. ಅವ್ರು ಹೇಳಿದ್ರು ಇಷ್ಟೇ ಉಂಡಿ ಅಲ್ಲ, ಅಪ್ಪು ಹಾಕು ಸಗಣಿ ಅಂತ ಹೇಳಿದ್ರು. ಅದು ಎಂತಕ್ಕೋ ಹೇಳಿ ಜಾಣಿಸಿದೆ. ನೀನೆಂತ ಹೇಳಿದ್ದಿ? ನಾನು ಹೇಳಿದೆ ಸಗಣಿ ಈಗ ಹಾಕ್ಲಿಕ್ಕೆ ಆಗುದಿಲ್ಲ, ನಾಳೆ ಬೆಳಿಗ್ಗೆ ಪ್ರಯತ್ನ ಮಾಡ್ತೇನೆ. ಅದ್ಯಾಕೆ? ಸಗಣಿ ಹಾಕ್ಬೇಕಾದ್ರೆ ಇಷ್ಟು ಬಗ್ಬೇಡುವ ರಾಯರೇ, ಹೊಟ್ಟೆ ಮುಂದೆ ಬರಲಿಲ್ಲ ಅಷ್ಟು ತಿಂದು. ಅವ್ರು ಏನು ಹೇಳಿದ ಅರ್ಥ ಆಯ್ತಾ? ನಾವು ಊಟ ಮಾಡಿದ ಸ್ಥಳ ಅದು ಅಶುದ್ಧವಾಗಿರ್ತದೆ, ಅದನ್ನು ಗೋಮಯ ತಂದು ಸಾರಿಸಬೇಕಾದ ಅದೊಂದು ಆಚಾರ, ಅದೊಂದು ಸಂಪ್ರದಾಯಪ್ಪ, ಅದನ್ನು ಶುಚಿಗೊಳಿಸಬೇಕು ಅಂತ ಹೇಳಿದ್ದು. ಹೌದಾ? ನೀನು ಏನು ಅರ್ಥ ಮಾಡಿಕೊಂಡಿದ್ದಿ? ನಾನು ಏನೋ ತಿಳ್ಕೊಂಡೆ. ಮತ್ತೆ ಈಗ ಸೆಗಣಿ ಹಾಕೋ ಒಂದು ವಿಚಾರಕ್ಕೆ ಬೇಕಾಗಿ ಬ್ರಾಹ್ಮಣರ ಊಟ ಬೇಡ ಅಂತ ಹೇಳಿದ. ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸೆಗಣಿ ಹಾಕ್ಲಿಕ್ಕೆ ಅಂತ ಹೇಳಿ 4 ಮಂದಿ. ಸುಳ್ಳು ಹೇಳ್ತೀರಿ? ಯಾರು ಮೊನ್ನೆ ಬಂದದ್ದು. ಸುಳ್ಳು ಹೇಳ್ತೀರಿ? ಅವ್ರಿಗೆ ಅದೇ ಕೆಲಸ, ಊಟ ಮಾಡುದು ಸೆಗಣಿ ಹಾಕುದು. ಇಬ್ಬರನ್ನೊಂದು ನನ್ನ ಜೊತೆಲಿ ಕಳಿಸ್ತೀನಿ. ನಮಗೆ ಇಲ್ಲಿ ಕಡಿಮೆ ಆಗುದಿಲ್ಲ. ಅದಕ್ಕಿಂತ ಒಂದು ಕೆಲಸ ಮಾಡು, ನೀನೇ ಒಂದು ಸ್ವಲ್ಪ ದಿವಸ ಇಲ್ಲಿ ನಿಂತು ಒಂದು ಪ್ರಯತ್ನ ಮಾಡು ಸಗಣಿ ಹಾಕಿ. ಇಲ್ಲಿ ನಿಂತ್ರೆ ಆಗುದಿಲ್ಲ, ಊರಿಗೆ ಕರ್ಕೊಂಡೋಗಿ ಇವ್ರು ಹೇಗೆ ಸಗಣಿ ಹಾಕ್ತಾರೆ. ಇಲ್ಲಿ ನೀನು ಕಲಿತು ಹೋಗುತ್ತಾ?
ಸುಲಭ ಅಲ್ವಾ? ನನಗೊಂದು ಲಾಭ ಆಗ್ತದೆ, ಒಂದು ಕೆಲವು ದಿವಸದ ಮಟ್ಟಿಗೆ ಒಂದು 5 ಜನ ಆಗ್ತದೆ. ಅವರು ಸಗಡಿ ಹಾಕಿದ್ರೆ ಭಯಂಕರ ನಿಸ್ಸಿಮರ. ಖರ್ಚಿಗೆ ಬೇಕಾ ನಿನಗೆ? ಅಕಲ್ಲಿ ನಮ್ಮ ಭಂಡಾರಿಗಳು ಅವರಲ್ಲಿ ಕೇಳು, ಬೇಕಾದಷ್ಟು ಕೊಡ್ತಾರೆ. ಬೇಕಾದಷ್ಟು ಅಂದ್ರೆ ನೀನು ಎಷ್ಟು ಕೇಳ್ತಿ ಅಷ್ಟು ಕೊಡ್ತಾರೆ. ನೋಡುವಾಗಲೇ ಹಾಗೆ ಕಾಣ್ತದೆ, ಜೀವ ನೋಡುವಾಗ ಬೇಕಾದಷ್ಟು ಕೊಡಬಹುದು ಅಂತ. ನಿನಗೆ ಕೊಡಬೇಕಾದ್ರೆ ಅವರೇ ಆಗಬೇಕು. ಆಯ್ತಾ? ಈಗಲೇ ಕೊಟ್ರಾ? ಈಗಲೇ ಕೊಟ್ಟರು. ಒಬ್ಬ ಭಯಂಕರ ಇದರಲ್ಲಿ ಏನು ಕನ್ನಡಿಗಟ್ಟೆ 5,000, ದೇಲಂತ ಮೊದಲು 4,500, ಹೌದು, ಲವಕುಮಾರ 3,500, ಚಕ್ರತಾಳಕ್ಕೆ 2,000, ಸೀತಾರಾಮನಿಗೆ 700. ಅವನೊಂದು ಯೋಗ ನೋಡ, ಅವನಿಗೆ ಹೆಚ್ಚಾಯ್ತದು. ಅಲ್ಲ ನಿನ್ನೆ ಮೊದಲೆಲ್ಲ ಹೆಚ್ಚಿರ್ಬೋದು, ಈಗ ಹೆಚ್ಚಾಯ್ತು. ಅಲ್ಲಲ್ಲ ನಿನ್ನೆ ಮೊನ್ನೆ ತಯಾರಾದ ಮಕ್ಕಳಿಗೆ 4,500. ಅದಕ್ಕೆ ಯೋಗ ಬೇಕಾ? ಇಷ್ಟು ವರ್ಷದಿಂದ ಒದ್ದಾಟ ಮಾಡಿದ ಅವನಿಗೆ 700 ರೂಪಾಯಿ. ಅದಕ್ಕೆ ಒದ್ದಾಟ ಮಾಡಬಾರ್ದು, ದುಡಿಬೇಕು ಅಂತ ಹೇಳುದು. ಹೌದೌದು, ಗೊತ್ತಾಯ್ತಾ? ಹೌದು. ಅದನ್ನು ಅಲ್ಲಿ ತೋರಿಸು, ಅವರು ಕೊಡ್ತಾರೆ. ಒಳಗುಂಟು ಅದನ್ನೇ ತೋರಿಸಿ, ಅದ್ರ ಒಳಗುಂಟು ನೋಡು, ಬಿಡಿಸು. ಹಾಗೆ ನಮ್ಮಲ್ಲೆಲ್ಲ ಕೊಡುವಾಗ ಸಂಪ್ರದಾಯಬದ್ಧವಾಗಿ ಕೊಡುವುದು. ಏನು ಯಾಕೆ ಗೊತ್ತಾಯ್ತದು? ಇದು ನೋಡಿ, ಇದಲ್ಲ ನೋಡಿ, ಯಾಕೆ ಗೊತ್ತಾಯ್ತದು? ನೋಡಿ ಇದಕ್ಕೆ ಅದು ಒಂದು ಶುಭ ಸೂಚನೆ, ಒಂದು ಲಕ್ಷಣ. ಅದು ಇನ್ನು ಬೇಕಾದಲ್ಲಿ ಅದನ್ನು ತೋರಿಸಿದ್ರೆ ಕೊಡ್ತಾರೆ. ಇದು ಒಂದು ಕಾಲು ಕಾಣಿಕೆ ಡಬ್ಬಿಗೆ ಹಾಕಿದ. ಹೌದೌದು, ಇದು ಬೇಡ, ಅದನ್ನೇ ತೋರಿಸ, ಅದನ್ನೇ ತೋರಿಸುತ್ತ. ಬಂದಾಗ ನಾನು ಇರ್ತೇನೆ ಅಲ್ಲಿ. ನೀನು ಬರುವ, ನೀನಿದ್ದ ದಾರಿಯಲ್ಲಿ ಬರುವುದಿಲ್ಲ ನಾನು. ಓಯ್, ಜನ ಒಳ್ಳೆಯ, ಒಂದು ಸ್ವಲ್ಪ ಅಧಿಕ ಪ್ರಸಂಗಿ ಅಷ್ಟೇ. ಹೌದೌದು, ಅದಕ್ಕೆ ಅವನನ್ನು ಮಾತನಾಡಿಸಿದ್ದೇನೆ. ಆದ್ರೆ ನನ್ನ ಗುರುಗಳ ಯೋಗ್ಯತೆಯನ್ನು ಪ್ರತಿಬಿಂಬಿಸುವ ತೆರದಲ್ಲಿ ಮಿತ ಪರಿವಾರ ಸಹಿತ ನೇರವಾಗಿ ಗಿರಿರಾಜ ಪಟ್ಟಣಕ್ಕೆ. ಗಿರಿವ್ರಜದ ದೀಪ ತರಳೆಯರ್ ಅತ್ತಿಜಲಿತ ಅಸ್ಥಿ ಪ್ರಾಸ್ತಿಯರು ತರಳೆಯರ ತಿಯಲಿತ ನಸ್ತಿ ಪ್ರಾಸ್ತಿಯರೋ ಉತ್ತಮದ ಉತ್ಸವಕಿತ ಉತ್ತಮದ ವಸಂತೋತ್ಸವಕ್ಕೆ ಅತ್ಯಧಿಕ ಹರುಷದಲ್ಲಿ ಪೊರಟರು ಮತ್ತೆ ಕಾಚಿಣಿಗೆರು ಮೊದದಿ ಉತ್ಸವಕ್ಕೆ ತಾನು ತರುದರು ಮತ್ತ ಕಾಚಿಣಿಯರು ಮುದದಿ ಇತ್ತ ಗಿರಿವ್ರಜದ ದೀಪ ತರಣಿಯರು ಅತ್ತಿಯಲಿತಾಗ ಅಸ್ಥಿ ಪ್ರಾಪ್ತಿಯರು ಅಭ್ಯಾಸಾನುಗತ ವಿದ್ಯೆ, ಬುದ್ಧಿ ಕರ್ಮಾನುಸಾರಿಣಿ, ಫಲಂ ಭಾಗ್ಯಾನುಸಾರಿಣಿ, ಉದ್ಯೋಗಾನುಗತ ಸಂಪತ್ತು, ಹೀಗೊಂದು ಮಾತಿದೆ. ಹೌದು, ನಮ್ಮಷ್ಟು ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಯಾಕೆ ಹೇಳು? ಯಾಕೆ? ಜಗಜಟ್ಟಿ ಜರಾಸನನ ಮಕ್ಕಳು ನಾವು. ಹೌದು, ಅಸ್ಥಿಪ್ರಾಸ್ತಿ ಎನ್ನುವ ಹಾಗೆ ಶುಭನಾಮಕರಣವನ್ನು ಮಾಡಿದ್ರು. ನಿಜ, ಅವರ ಮಕ್ಕಳು ಅಂತ ಹೇಳಿಕೊಳ್ಳುವಲ್ಲಿ ಹೆಮ್ಮೆ ಇದೆ, ಅಭಿಮಾನವಿದೆ. ಖಂಡಿತವಾಗಿ ವಿದ್ಯಾರ್ಜನೆಯನ್ನು ಪೂರೈಸಿ ಅರಮನೆಯನ್ನು ಸೇರಿಕೊಂಡಿದ್ದೇವೆ. ಹೌದಕ್ಕ, ನೋಡಿದ್ಯಾ? ಏನು ಜನಜಂಗುಳಿ? ಹೌದು. ಕಾರಣ ಏನು? ವಸಂತೋತ್ಸವ. ಹೌದು ಹೌದಕ್ಕ, ಎಲ್ಲವರು ಒಂದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಜ. ನಾವು ಹೋಗಿ ಅಪ್ಪನಲ್ಲಿ ಕೇಳಿಕೊಂಡದ್ದು, ಅಪ್ಪ ನಾವು ಭಾಗವಹಿಸ್ತೇವೆ ಅಂತ. ಅಪ್ಪ ಹೇಳಿದ್ದೇನು? ಸ್ವೇಚ್ಛೆಯಾಗಿ ತಿರುಗಾಡಿ ಮಕ್ಕಳೇ ಅಲ್ವೇ, ನಮ್ಮದೇ ಅಲ್ವಾ ಕಾರ್ಯಕ್ರಮ ಅಂತ. ಅಷ್ಟೇ, ಹಾಗಾಗಿ ಬಂದದ್ದು. ಸಾಕ ಸಾಕು ಅಂತ ಕಂಗಾರ ಸಾಕ, ಇಷ್ಟೇ ಸಾಕು. ತಡ ಮಾಡುವುದು ಯಾಕೆ? ಆದಷ್ಟು ಬೇಗ ಮುಂದುವರಿಯೋಣ.
ನಲಿದಾಡಿ ಪಾಡುವ ಬಲ್ಲಿರಿ ಬಲ್ಲಿರಿ ಪಾಡುವ ಬಲ್ಲಿರಿ ಪಾಡುವ ಬಲ್ಲಿರಿ ಹಾಡುವ ಬನ್ನಿರಿ ಬನ್ನಿರಿ ಆ ಆ ಕೂಡಿ ಪಾಡುವ ಬಲ್ಲಿರಿ ನಲಿದಾಡಿ ಪಾಡುವ ಬಲ್ಲಿರಿ ನಲಿದಾಡಿ ನಲಿದಾಡಿ ಕುಣಿದಾಡಿ ಪಾಡುವ ಬಲ್ಲಿರಿ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಗಾಢ ಹರುಷದುಳ್ ಎಲ್ಲರುತ್ಸವ ಮಾಡಿ ಹಿಕ್ಕುವ ಬನ್ನಿರೈ ಗಾಢ ಹರುಷದೊಳೆಲ್ಲ ಉತ್ಸವ ಮಾಡಿ ಹಿಕ್ಕುವ ಬಲ್ಲಿರೈ ಹಿಕ್ಕುವ ಬಲ್ಲಿರೈ ಹಿಕ್ಕುವ ಬಲ್ಲಿರೈ ಗಾಢ ಹರುಷದೊಳೆಲ್ಲರುತ್ಸವ ಮಾಡಿ ಹಿಕ್ಕುವ ಬನ್ನಿರೈ ಬಲ್ಲಿ ಕೂಡಿ ಪಾಡುವ ಬಲ್ಲಿರೈ ನಲಿದಾಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬಲ್ಲಿರಿ ಪಾಡುವ ಬಲ್ಲಿರಿ ಪಾಡುವ ಬಲ್ಲಿರೈ ಗಾಢ ಹರುಷದೊಳ್ ಎಲ್ಲರೂ ಸೇವ ಮಾಡಿ ಹಿಕ್ಕುವ ಬಲ್ಲಿರಿ ಗಾಢ ಕರುಷದೊಳೆಲ್ಲರುತ್ಸವ ಮಾಡಿ ಹಿಕ್ಕುವ ಬನ್ನಿರಿ ಗಾಢ ಕರುಷದೊಳೆಲ್ಲರುತ್ಸವ ಮಾಡಿ ಹಿಕ್ಕುವ ಬನ್ನಿರಿ ಕೂಡಿ ಪಾಡುವ ಬನ್ನಿರಿ ಮಲ್ಲಿಗೆಯೂ ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೇಗೆ ಮಲ್ಲಿಗೆಯೋ ಮಲ್ಲಿಗೆಯು ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಮಾಮರದಲ್ಲಿ ಪ್ರಣಯವ ಮಾಮರದಲ್ಲಿ ಪ್ರಣಯವ ಪ್ರಣಯವ ಬೆಳೆಸಿದೇಗೆ ಮಾಮರದಲ್ಲಿ ಪ್ರಣಯವ 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 ಬೆಳೆಸಿದೆಯೇ ಪಲ್ಲವಂಗಳ ಪಲ್ಲವಂಗಳ ಸವಿದು ಕೋಕಿಲವಲ್ಲಿ ಸವಿದು ಕೋಕಿಲವಲ್ಲಿ ಸವಿದು ಸವಿ ಸವಿದು ಸವಿ ಸವಿದು ಕೋಕಿಲವಲ್ಲಿ 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 ಕುಹು ಕುಹು ಎನ್ನುತ್ತಿದೆ ಕೋಕಿಲವಲ್ಲಿ ಕುಹು 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 ಕೋಕಿಲವ
ಸರಸಿಯುಣಿಸಿತ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆಯೋ ಸರಸಿಯುಳು ಸರಸಿಯುಳು ಸೀತಾ ಹಂಸ ಮಿಥುನ ಸರಸಿಯುಳು ಸಿತ ಹಂಸ ಸಿತ ಹಂಸ ಹಂಸ ಮಿಥುನ ಹಂಸ ಮಿಥುನ ಹಂಸ ಮಿಥುನ ಹಂಸ ಸರಸಿಯಲಿ 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 ಸೀತ ಹಂಸ ಮಿಥುನವು ಹಂಸ ಸೀತ ಹಂಸ ಸೀತ ಹಂಸ ಸೀತ ಹಂಸ ಮಿಥುನ ಹಂಸ ಮಿಥುನ ಹಂಸ ಮಿಥುನ ಸರಸವಾಡುತ್ತ ನಲಿದಿದೆ ಸರಸ ಸರಸವಾಡುತ್ತ 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 ನಲಿದಿದೆ ಗರಿಗಳನ್ನು ಬಿತ್ತರಿಸಿ ನವಿಲದ ನಲವು ನಾಟ್ಯವ ಆಡಿದೆ ಗರಿಗಳನ್ನು ಬಿತ್ತರಿಸಿ ಗರಿಗಳನ್ನು ಬಿತ್ತರಿಸಿ ಗರಿಗಳನ್ನು ಬಿತ್ತರಿಸಿ ಗರಿಗಳನ್ನು ಬಿತ್ತರಿಸಿ ನವಿಲದು ಗರಿಗಳನ್ನು ಬಿತ್ತರಿಸಿ ನವಿಲದು ನಲವು ನಾಟ್ಯವ ನಾಡಿದೆ ಗರಿಗಳನ್ನು ಬಿತ್ತರಿಸಿ ನವಿಲು ಗರಿಗಳನ್ನು ಬಿತ್ತರಿಸಿ ನವಿಲು ಗರಿಗಳನ್ನು ಬಿತ್ತರಿಸಿ ನವಿಲದು ನಲವು ನಾಟ್ಯವ ನಾಡಿದೆ ನವಿಲು ನಾಟ್ಯವ ನಾಡಿದೆ ನವಿಲು ನಲವು ನಾಟ್ಯವ ನಾಡಿದೆ ನಾಟ್ಯವ ನಾಡಿದೆ ನಾಟ್ಯವ ನವಿಲು ನಾಟ್ಯ ನವಿಲು ನಾಟ್ಯ ನವಿಲು ನಾಟ್ಯ ನವಿಲು ನಾಟ್ಯವ ಆಡಿದೆ Oh
ಅರಳಿರುವ ನವ ಕುಸುಮ ಮಂಜರಿ ಕೆರಗಿ ಮಧುವನು ಗೀರುತ್ತ ಅರಳಿರುವ ನವ ಕುಸುಮ ಮಂಜರಿ ಕೆರಗಿ ಅರಳಿರುವ ನವ ಕುಸುಮ ಮಂಜರಿಗೆ ಎರಗಿ ಕುಸುಮ ಮಂಜರಿಗೆ ಎರಗಿ ಮಧುವ ಗೀರುತ ಮಧುವ ಗೀರುತ ಮಧುವ ಗೀರುತ ಮಧುವ ಗೀರುತ ಮೊರೆಯುದಿಗೆ ಮಧು ಕರಗಳದು ಆನಂದ ಸಾರವ ಸಾರುತ ಮೊರೆಯುದಿಗೆ ಮಧುಕರಗಳದು ಮಧುಕರಗಳದು ಭ್ರಮರಗಳದು ಆನಂದ ಸಾರವ ಸಾರುತ ಆನಂದ ಸಾರವ ಸಾರುತ್ತ ಆನಂದ ಸಾರವ ಸಾರುತ ಆನಂದ ಸಾರವ ಸಾರುತ 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 ಆನಂದ ಸಾರವ ಸಾರುತ ಕೂಡಿ ಪಾಡುವ ಬನ್ನಿರೈ ನಲಿದಾಡಿ ಪಾಡುವ ಬನ್ನಿರೈ ಪಾಡ ಹರುಷದೊಳೆಲ್ಲರುತ್ಸವ ಮಾಡಿ ಹಿಗ್ಗುವ ಬಲ್ಲಿರಿ ಮಾಡಿ ಹಿಗ್ಗುವ ಬಲ್ಲಿರಿ ಹಿಗ್ಗುವ ಬಲ್ಲಿ ಹಿಗ್ಗುವ ಬಲ್ಲಿ ಹಿಗ್ಗುವ ಬಲ್ಲಿ ಬನ್ನಿ 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 ಕೂಡಿ ಪಾಡುವ ಬನ್ನಿರಿ ನಲಿದಾಡಿ ಪಾಡುವ ಬನ್ನಿರಿಗೆ ಹರುಷದೊಳೆಲ್ಲಾರುತ್ಸವ ಮಾಡಿ ಹಿಗ್ಗುವ ಬನ್ನಿರಿ ಆ
ಸರಸನಾಟ್ಯ ಸಂಗೀತ ಕಥನದ ಪರಿಪರಿಯ ಕ್ರೀಡಾ ವಿಲಾಸದಿ ತರುಣಿಯರ ನೊಡಗೊಳ್ಳು ಅಸ್ಥಿ ಪ್ರಾಸ್ತಿಯರಿರಿ ಕಂಸನು ಅಲ್ಲಿಯೇ ವಿರಮಿಸಿರೆ ನೃಪಜಾತೆಯರ ನಾಟ್ಯಾದಿಗಳ ಕಂಡ ಆರಲ್ಲಿಯರ ಚೆಲುವಿಕೆಯನೋ ಮತ್ತೆ ಚಾರು ನಾಟ್ಯ ಅಭಿನಯದ ಬಗೆಗೆ ನೆರೆಸೋತನು ಮೆಚ್ಚಿ ಸನಿಗಾಗಿ ಸಾರಿದ ಸನಿಗಾಗಿ ಸಾರಿ ನುಡಿಸಿದ ಮಗದ ಜಾತಿಯರ ರತಿಯ ಪುತ್ತಳಿಗಳೇ ಕೇಳಿಗಿ ಪುತ್ತಳಿಗಳೇ ಕೇಳಿ ಕೇಳಿ ಆ
ಪುತ್ತಳಿಗಳೇ ಕೇಳಿ ನಾಟ್ಯದ 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 ಅತಿಶಯ ಸೊಬಗಿಗೆ ಮನಸೋತೆನಲ್ಲಿ ನಾಟ್ಯದ ಅತಿಶಯ ಸೊಬಗಿಗೆ ಮನಸೋತೆ ಸೋತೆ ನಾಟ್ಯದ ಅತಿಶಯ ಸೊಬಗಿಗೆ ಮನ ಸೋತಿನಿಗಿ ಗತಿಗಾತಿಯರೋ ಒಡ ಹುಟ್ಟೋ ಜಾತಿಗಾತಿಯರು ಒಡ ಹುಟ್ಟೋ ಜೀವ ರತುನಗಳಗ ವಿಧಾತನ ಪುಸ ಮಟ್ಟೋ ಜೀವ ರತುನಗಳಗ ವಿಧಾತನ ಪುಸ ಮಟ್ಟೋ ಹೊಸ ಹುಟ್ಟೋ ಹೊಸ ಮಟ್ಟೋ ಕೇಳಿ ರತಿಯ ಪುತ್ತಳಿಗಳೇ ಕೇಳಿ ನಾಟ್ಯದ ಅತಿಶಯ ಸೊಬಗಿಗೆ ಮನಸೋತೆ ನಿನ್ನೆ ಜತೆಗಾತಿಯರು ಒಡ ಹುಟ್ಟು ಜೀವರ ತುನಗಳಗ ವಿಧಾತನ ಪೊಸ ಮಟ್ಟು ಹೊಸ ಹುಟ್ಟು ಹೊಸ ಮಟ್ಟು
ಕುತೂಹಲ. ಓ ರತಿಯ ಪುತ್ತಳಿಯೇ, ಯಾರನ್ನು? ನಿನ್ನನ್ನೇ ಕರೆದದ್ದು. ನಮ್ಮನ್ನು ದೂರದಿಂದ ಗಮನಿಸ್ತಾ ಇದ್ದೆ. ಕೆಲವರೆಲ್ಲ ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ನಲಿತಾ ಇದ್ದಾರೆ. ಆದ್ರೆ ನೀವಿರುವರು ಪ್ರತ್ಯೇಕವಾಗಿ ಕುಣಿಯುವುದನ್ನು ಕಂಡೆ. ಮರದ ಮರೆಯಲಿದ್ದೆ. ನಿಮ್ಮ ನಾಟ್ಯದ ಅತಿಶಯ ಸೊಬಗನ್ನು ಕಂಡು ನಾ ಮನಸೋತವನಿದ್ದೇನೆ. ಅದಕ್ಕಾಗಿ ಕೇಳ್ತಾ ಇದ್ದೇನೆ, ಜೊತೆಗಾರ್ತಿಯರ ಅಲ್ಲ ಒಡ ಹುಟ್ಟುಗಳ ಅಲ್ಲ ವಿಧಾತನ ಸೃಷ್ಟಿಯಲ್ಲಿ ಒಂದು ರೀತಿಯ ಹೊಸ ಮಟ್ಟ ನಾನು ಅರಿಯದಾದೆ. ನೀವು ಯಾರು? ನಿಮ್ಮ ಪರಿಚಯ ಹೇಳ್ಬೋದಾ? ನಮ್ಮ ಪರಿಚಯ ನೋಡಲು ರಾಜ ಪುರುಷನತೆ ತೋರುವೆ, ರೂಢಿಯಾವುದು ನಾಮವೇನು, ನಾಡಿನುತ್ಸವಕ್ಕಿಂತಭ್ಯಾಗತನಾಗಿರಿ, ಗಾಢ ಗೌರವದ ಸ್ವಾಗತವು ಸ್ವಾಗತವು ಸ್ವಾಗತವು. ಓ ಅಯ್ಯ, ನಾವು ಯಾರು ಎನ್ನುವ ಹಾಗೆ ಕೇಳುತ್ತಾ ಇದ್ದೀರಿ. ಮುಖಾವಲೋಕನ ಮಾಡಿದಾಗ ರಾಜಲಕ್ಷಣ ಎನ್ನುವುದು ಎದ್ದು ಕಾಣುತ್ತಾ ಇದೆ. ನೀವು ಒಂದು ಊರಿನ ರಾಜನೇ ಹೌದು ಅಂತಾದ್ರೆ ನಿಮ್ಮ ರೂಢಿ ಯಾವುದು, ನಾಮವೇನು, ಈ ವಸಂತೋತ್ಸವಕ್ಕೆ ಆಗಮಿಸಿದ್ದು ಹೌದು ಅಂತಾದ್ರೆ ನಿಮಗೆ ಗಾಢ ಗೌರವದ ಸ್ವಾಗತವು ಸುಸ್ವಾಗತವು ಅಂತ. ನಾವು ಯಾರು ಅಂತ ಗೊತ್ತಾಗಿಲ್ವಾ? ಇಲ್ಲ. ಈ ಊರನ್ನಾಡುವಂತಹ ಜಗಜಟ್ಟಿ ಜರಾಸಂದನ ಮಕ್ಕಳು ನಾವು. ನನ್ನ ಹೆಸರು ಅಸ್ತಿ ಎನ್ನುವ ಹಾಗೆ, ನನ್ನ ಹೆಸರು ಪ್ರಾಸ್ತಿ ಎನ್ನುವ ಹಾಗೆ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಓ ಹಂಸ ಗಮನೆಯರೇ, ಹಂಸ ಗಮನೆಯರೇ ಕೇಳಿ, ನಿಮ್ಮ ವಂಶಕ್ಕೂ ನಮಗೂ ನಟುಂಟು ಮೊದಲಲೇ ಕೇಳಿ. ಹಂಸ ಗಮನೆಯರೇ, ಹಂಸ ಗಮನೆಯರೇ ಕೇಳಿ, ನಿಮ್ಮ ವಂಶಕ್ಕೂ ನಮಗೂ ನಂಟುಂಟು ಮೊದಲಲಿ. ನಂಟು ನಂಟು ಕಂಸಾಖ್ಯನೆಂದರೆ ನಾನೇ, ಕಂಸಾಖ್ಯನೆಂದರೆ ನಾನೇ, ವಿದ್ಯೆ ಅಂಶವ ನಿಮ್ಮಯ್ಯ ನೊಳು ಕಲಿತವನೇ. ಹಂಸ ಗಮನೆಯರೇ ಕೇಳಿ, ನಿಮ್ಮ ವಂಶಕ್ಕೂ ನಮಗೂ ನಂಟುಂಟು ಮೊದಲಲ್ಲಿ ಕೇಳಿ. ನೋಡಲು ರಾಜಪುರುಷನಂತೆ, ಕೇವಲ ರಾಜಪುರುಷ ಅಲ್ವೇ? ಮತ್ತೆ ನಾನು ರಾಜನೇ. ಹೌದೇ? ವರ್ತಮಾನ ಕಾಲದಲ್ಲಿ ಮಧುರೆ ಎನ್ನುವಂತ ನಾಡಿನ ಪರಿಚಯ ಉಂಟ ನಿನಗೆ? ಪರಿಚಯ ಇದೆ. ಅಲ್ಲಿ ಅಧಿಕಾರಿ ಯಾರು ಅಂತ ಬಲ್ಲೆಯ? ಅಲ್ಲಿ ಅಧಿಕಾರಿ ಕಂಸಾಖ್ಯನೆಂದರೆ ಕಂಸಾಖ್ಯ ನಾನೇ. ನೀವ? ಗೊತ್ತಾಗಿದೆ. ಏನು? ಅಪ್ಪ ಆವಾಗ ಒಂದು ಮಾತನ್ನು ಹೇಳ್ತಾ ಇದ್ರು. ಏನೇ? ಪಟ್ಟದ ಶಿಷ್ಯೊಬ್ಬ ಇದ್ದಾನೆ ಕಂಸ ಎನ್ನುವ ಹಾಗೆ. ಹೆಸರನ್ನು ಕೇಳಿದ್ದೇವೆ, ಪ್ರತ್ಯಕ್ಷವಾಗಿ ನೋಡುವಂತಹ ಸಂದರ್ಭ ಒದಗಿ ಬಂದಿರ್ಲಿಲ್ಲ. ಈಗ ಒದಗಿ ಬಂತಲ್ಲ. ಅಪ್ಪ ಯಾಕೆ ಹಾಗೆ ಹೇಳಿದ್ರು ಗೊತ್ತುಂಟ ನಿನಗೆ? ಯಾಕೆ? ನಿಮ್ಮ ವಂಶಕ್ಕೂ ನನಗೂ ಬಹಳ ಹತ್ತಿರದ ನಂಟುಂಟು. ಗಂಟುಂಟ? ನಿನಗೇನು ಗಂಟಿದ್ದು ನೆನಪಾಗುದು? ಅಲ್ಲ, ಯಾರ್ಯಾರಿಗೆ ತಂದದ್ದನ್ನು ಕೂಡ ತಿಂತಿ ಮತ್ತು ಗಂಟು ನೆನಪು. ಹಾಗಲ್ಲ, ಮತ್ತೆ ಕೇಳಿದ್ದು ಗಂಟಲ್ಲ, ಮತ್ತೆ ನಂಟುಂಟು ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ. ಯಾವ ರೀತಿಯ? ಒಂದು ಕಾಲಕ್ಕೆ ಇದುವೇ ಗಿರಿವ್ರಜದಲ್ಲಿದ್ದು ನಿಮ್ಮ ಅಯ್ಯನಿಂದಲೇ ವಿದ್ಯೆಯನ್ನು ಕಲಿತವ ನಾನು. ಪಟ್ಟದ ಶಿಷ್ಯ ಕಂಸಾಖ್ಯರೆಂದ್ರೆ ನಾನೇ. ಹೌದೇ? ಎಷ್ಟೋ ಮಂದಿ ಶಿಷ್ಯರಿದ್ದಾರೆ, ಬಹಳ ಮಂದಿ ಇದ್ದಾರೆ ಅಪ್ಪನಿಗೆ. ಉಳಿದವರ ಹಾಗೆ ನಾನು ಪಟ್ಟದ ಶಿಷ್ಯ ಎನ್ನುವ ನೆಗಳ್ತೆಗೆ ಪಾತ್ರನಾದವನಿದ್ದೇನೆ. ಸರಿ, ಏಕಪಾಟಿ ನಾನು. ಹೇಗೆ ಏಕಪಾಟಿ? ಕಪಾಟಿ ನೀನು. ಅಲ್ಲ, ಏಕಪಾಟಿ. ಒಮ್ಮೆ ಹೇಳಿದ್ರೆ ಸಾಕಾಗ್ತಿತ್ತು. ಆದ ಕಾರಣ ಗುರುಗಳನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಸರಿ. ನಿಮ್ಮ ವಂಶಕ್ಕೂ ನಮಗೂ ನಂಟುಂಟು ಅಂತ ಹೇಳಿದಲ್ಲ, ಆವಾಗ ಒಂದು ಮಾತು ಹೇಳಿದೆ. ನಿಮ್ಮ ನಾಟ್ಯದ ಅತಿಶಯ ಸೊಬಗಿಗೆ ನಾ ಮನ ಸೋತೆ. ಅಲ್ಲಿ ಒಂದು ವಾಕ್ಯ ಬಿಟ್ಟಿದ್ದೇನೆ. ಯಾವುದದು? ನಿಮ್ಮ ರೂಪವನ್ನು ಕಂಡು ನಾ ಮನ ಸೋತವನಿದ್ದೇನೆ. ಅದಕ್ಕಾಗಿ ನೇರವಾಗಿ ಕೇಳ್ತೇನೆ, ಏನು? ನಿಮ್ಮ ಇರುವರನ್ನು ಮದುವೆ ಆಗುವುದಕ್ಕೆ ನನ್ನ ಒಪ್ಪಿಗೆ ಉಂಟು. ಮತ್ತೆ ನಿನ್ನ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ನಿನ್ನದ್ದು ಮುಖ್ಯ. ಹೌದಾ? ಅಕ್ಕ, ನಿನ್ನದಲ್ಲೂ ಹೇಳೆ, ಸರಿಯಾಗಿ ನೋಡಂತೆ ಅಂತ.
ಬಟ್ಟಲು ಮೋರೆಯ ವೀರಲಕ್ಷ್ಮಿಯ ಚೆಲ್ವ ತೊಟ್ಟಿಲಲ್ಲದಿ ರಟ್ಟೆ ಮೆರೆವ ತೊಟ್ಟನೆ ಮನಗೊಂಬ ತುಪ್ಪುಳು ಮೀಸಿಯ ಗಟ್ಟಿಗ ನಿಲ್ದು ಮೆಚ್ಚಿದರು ಗಟ್ಟಿಗ ನಿಲ್ದು ಮೆಚ್ಚಿದರು ತೊಟ್ಟನೆ ಮನಗೊಂಬ ತುಪ್ಪುಳು ಮೀಸಿಯ ಗಟ್ಟಿಗ ನಿಲ್ದು ಮೆಚ್ಚಿದರು ಶೂರಭದ್ರಾಕಾರ ಗಂಭೀರ ಗಾತ್ರನು ತೋರಿದ ನಯವ ಭಾವಿಸುತ್ತಗ ಗಂಭೀರ ಗಾತ್ರ ಮೆಚ್ಚಿದರು ಮಾತು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಮನಸ್ಸಿನ ಮಾತನ್ನು ಮುಕ್ತವಾಗಿ ತೆರೆದಿಟ್ಟಿದ್ದೀರಿ. ನಮ್ಮ ಸ್ವಭಾವವೇ ಅಲ್ವೇ? ಹಾಗಂತ ನೇರವಾಗಿ ಒಪ್ಪಿಕೊಡೋದಕ್ಕೆ ನಮ್ಮಿಂದ ಆಗುವುದಿಲ್ಲ. ಏನು ಸಮಸ್ಯೆ? ಹೆಣ್ಣು ಮಕ್ಕಳ ಜೀವನ ಎಂಬುದು ಹೇಗೆ? ಬಾಲ್ಯದಲ್ಲಿ ತಂದೆ ತಾಯಿಗಳಾದೀನ, ಯೌವನದಲ್ಲಿ ಗಂಡನಾದೀನ, ಮುಪ್ಪಿನಲ್ಲಿ ಮಕ್ಕಳಾದೀನ. ಸತ್ಯ. ಈಗ ನಾವು ತಂದೆಯ ಆಧೀನದಲ್ಲಿದ್ದೇವೆ. ಹಾಗಾಗಿ ಅಪ್ಪನಲ್ಲಿ ಒಪ್ಪಿಗೆಯನ್ನು ಕೇಳಿ ಆ ಬಳಿಕ ಹೇಳಬಹುದು ಅಂತ. ನಿನ್ನ ಅಪ್ಪ ಒಪ್ಪಬೇಕು ಅಂತ ಇದ್ರೆ ಏನಾದ್ರೂ ಒಂದು ಸುಲಭದ ದಾರಿ ಉಂಟಾ? ದಾರಿ ಉಂಟು. ಏನು? ಅದಕ್ಕಾಗಿ ಚಿಂತಿಸುವ ಅಗತ್ಯವೇ ಇಲ್ಲ. ನಿಮ್ಮನ್ನು ಕಾಣುವಾಗ ಅರ್ಥವಿಸಿಕೊಂಡಿದ್ದೇವೆ. ಜಟ್ಟಿ ಎನ್ನುವ ಹಾಗೆ ನಾಳೆ ನಡೆಯುವಂತಹ ಜಟ್ಟಿ ಕಾಳಗದಲ್ಲಿ ನೀವು ಭಾಗವಹಿಸಬೇಕು. ಅದರಲ್ಲಿ ಭಾಗವಹಿಸಲಿಕ್ಕೆ ಬಂದದ್ದು ನಾನು. ಹೌದಾ? ಆ ಸ್ಪರ್ಧೆಯಲ್ಲಿ ನೀವೇ ವಿಜೇತ ಎನ್ನುವ ಹಾಗೆ ನಾವು ಭಾವಿಸಿಕೊಂಡಿದ್ದೇವೆ. ಸರಿ. ಆ ಸಂದರ್ಭ ಗೆದ್ದಂತಹ ನಿಮಗೆ ಅಪ್ಪ ಏನು ಬೇಕೆನ್ನುವ ಹಾಗೆ ಕೇಳಿಕೊಂಡಾಗ ಆಚೆ ಈಚೆ ನೋಡ್ಬೇಡಿ, ಮುಂಭಾಗದಲ್ಲಿ ನಾವೇ ಇರ್ತೇವೆ. ನಮ್ಮ ಹತ್ರ ಬೆಟ್ಟನ್ನು ತೋರಿಸಿ ಹೇಳಿಬಿಡಿ ನಿಮ್ಮ ಇಬ್ಬರು ಮಕ್ಕಳನ್ನು ಮದುವೆ ಮಾಡಿಕೊಡಿ ಎನ್ನುವ ಹಾಗೆ. ಎಷ್ಟು ನಿಮ್ಮನ್ನು ಮಕ್ಕಳಾಗಿ ಪಡೆದದಕ್ಕೆ ನಿಮ್ಮ ಅಪ್ಪನ ಜನ್ಮ ಸಾರ್ಥಕ ಆಯ್ತು. ಅಂದ್ರೆ ಎಷ್ಟು ಬೇಗ ಹೆಣ್ಣು ಮಕ್ಕಳ ತಲೆಗೆ ಇಂಥದ್ದೆಲ್ಲ ಉಪಾಯ ಉಳಿತದೆ. ಗಂಡು ಮಕ್ಕಳಿಗೆ ಖಂಡಿತ ಒಳಿಲಿಕ್ಕಿಲ್ಲ ಇಂಥದ್ದೆಲ್ಲ ಉಪಾಯ. ಎಷ್ಟು ಒಂದು ಕ್ಷಣದಲ್ಲಿ ಒಂದು ದಾರಿ ಅಲ್ಲ ಅಲ್ಲ ಯಾಕೆ ಅಲ್ಲ, ನನ್ನ ಮಟ್ಟಿಗೆ ಒಳ್ಳೇದಾಯ್ತು. ಆದ್ರೆ ಒಂದು ಏನು, ನಾಳೆ ಜಟ್ಟಿ ಕಾಳಗದಲ್ಲಿ ಗೆಲ್ಲುವುದೇ ನಾನು. ಆದ್ರೆ ನನ್ನ ಸ್ಫೂರ್ತಿಯ ಮೂರ್ತಿಗಳಾಗಿ ಇದಿರಿನ ಸಾಲಿನಲ್ಲಿ ನಾಳೆ ನೀವಿರ್ಬೇಕು. ನೀವು ಬರುವಾಗ ಕರತಾಟ ನಾವೇ ಮಾಡುವುದು. ಹೌದು, ಇದಿರಿನಲ್ಲಿ ನೀವಿರ್ತೀರಿ ಅನ್ನುವುದಕ್ಕೆ ಭರವಸೆ ಏನು? ನೀವು ಬರುವ ಮೊದಲು ಇವರು ಬಂದು ಕೂತ್ರೆ ಇಲ್ಲ, ನಮಗಾಗಿ 2 ಆಸನ ಕಾಯ್ದಿರಿಸ್ತೇವೆ. ಆಸನ ಕಾದಿರಿಸಿದ್ರೆ ಪ್ರಯೋಜನ ಇಲ್ಲ. ಯಾಕೆ? ಯಾರಾದ್ರೂ ಮಕ್ಕಳು ಬಂದು ಕುಳಿತುಕೊಂಡ್ರೆ ಮತ್ತೆ ಎಬ್ಬಿಸುವುದು ಸರಿ ಆಗುದಿಲ್ಲ. ಮತ್ತೇನು ಮಾಡುದು? ಒಂದು ಕೆಲಸ ಮಾಡಿ, ಆಸನ ಕಾದಿರಿಸಬೇಡಿ, ನೀವು ಜಾಗ ಕಾದಿರಿಸಿ ಆಸನ ಬರುವಾಗ ಹಿಡ್ಕೊಂಡು ಬಂದು ಅಲ್ಲಿಗೆ ಕೂತ್ಕೊಳ್ಳಿ. ಆದೀತು. ಉಪಾಯ ಒಳ್ಳೇದು. ಹೋದಲ್ಲಿ ನಾನೆಲ್ಲ ಹಾಗೆ ಮಾಡ್ತೇನೆ ಅಂತ ಅಲ್ಲ, ನಾನು ಕೇಳಲು ಇಲ್ಲ. ಹಾಗಾಗಿ ನೀ ಬರುವಾಗ ನಿಮಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ನಾವೇ ಇರ್ತೇವೆ. ಬದಲಿಗೆ ಬೇರೆ ಯಾರಾದ್ರೂ ಬಂದ್ರೆ ಇಲ್ಲ, ನೋಡಿಕೊಂಡೇ ಬಾರಿಸುದು ನಾವು ಚಪ್ಪಾಳಿ. ಹೌದಲ್ಲ? ಹೌದು. ಸರಿ ಆಯ್ತು. ನಾಳೆ ನಿಮ್ಮ ಭೇಟಿ ಅಲ್ಲಿ ನಾಳೆ. ಆಯ್ತಾಯ್ತು, ಬನ್ನಿ. ಇರ್ಬೇಕು ಇದಿಲ್ಲ ಸಾಲಿನಲ್ಲಿ. ನೀನು ಅಷ್ಟು ಸುಲಭದಲ್ಲಿ ಕಾಣುವುದೂ ಇಲ್ಲ, ಅದಕ್ಕೆ ಹೇಳಿದೆ ದೂರಿದು. ಬಂದದ್ದು ಉಪವನಕ್ಕೆ ಸ್ವಲ್ಪ ಬೇಗ ಆಯ್ತು, ಕಾರಣ ಇಷ್ಟು ಮುಂದೆ ಹೋಯ್ತು. ಈಗ ಗುರುಗಳು ಕಳೆದು ಮರುದಿನ ವೀರ ಕರಡಿಯ ಬಲು ಸಾಧಕಳಿ ತನ್ನಯ ತಡಾಯ್ತಾ ಗುರುಗಳೇ? ಇಲ್ಲ, ಕಾಯ್ತಾ ಇದ್ದೆ. ಕಾಯ್ತಾ ಇದ್ದ. ಎಷ್ಟು ಹೊತ್ತು ನೀವು ಆವಾಗ ಹೊರಟಿದ್ದೆ ಅಂತ ಸುದ್ದಿ ಬಂತು. ಇವತ್ತು ಬೇಗ ಗುರುಗಳೇ. ಹೌದಾ? ವ್ಯವಸ್ಥೆ ಆಗಿಲ್ಲ? ಕೂತ್ಕೋ. ವ್ಯವಸ್ಥೆ ನೀನು ಕುಡಿಯುವುದು ಇಲ್ಲ ಎಲ್ಲ ಆಗಿದೆ. ಎಲ್ಲ ಕೂಡ್ಕೊಂಡು ಬಂದದ್ದು. ಹಂಸ ವ್ಯವಸ್ಥೆ ಯಾವುದು? ಯಾವುದು? ಬರ್ಲಿ ಜಟ್ಟಿ ಪ್ರಾರಂಭವಾಗಿದೆ. ಯಾರು ಬಂದು ಜಟ್ಟಿಗಳು? ನನಗೊಂದು ಸಂಶಯ. ಎಂತದ್ದು? ಇಲ್ಲಿ ನಡೆಯುವುದು ವಸಂತೋತ್ಸವ ಅಲ್ಲ ನವರಾತ್ರಿ ಉತ್ಸವ? ಯಾಕೆ ಮಂಗಗಳೆಲ್ಲ ಬರ್ತಾ ಉಂಟು ವೇದಿಕೆಗೆ? ಮಂಗ ಅಲ್ವಾ ಅದು? ಮತ್ತೆ ನಿಮ್ಮ ಒಪ್ಪಿಗೆ ಇದ್ರೆ ನಿಮ್ಮ ಬರುವಾಗಲೇ ಕಬ್ಬಿಣದ ಸಲಾಕೆ ನುಂಗಿದಾನೆ, ಹೀಗೆ ಬರ್ತಾ ಇದ್ದಾನೆ. ಯಾರ ನೀನು? ಎಷ್ಟು ಒಳ್ಳೆ ಮನುಷ್ಯ ಜನ್ಮ ದೇವರು ಕೊಟ್ಟಿದ್ದಾರೆ. ಬಾಯಿ ಬರದಾಗೆ ಬಾಯಿ
ಆದ್ರೂ ಸುಮ್ಮನೆ ಉಳಿದದ್ದಲ್ಲ. ಮತ್ತೆ ನಾನು ಬರ್ತಾ ಇರುವಾಗ 2 ಸಾಲಿನಲ್ಲಿ ಜನ ನಿಂತಿದ್ದಾರೆ. ನಮಸ್ಕಾರ ಸ್ವಾಮಿ, ಹೆಸರೇನು ಸ್ವಾಮಿ? ಗುರ್ತ ಯಾರಿಗಿಲ್ವಾ? ಅಲ್ಲ, ಎಲ್ಲರಿಗೂ ಉಂಟು. ಅದನ್ನು ಕೇಳುವುದು ಕೇಳುವುದು ಕ್ರಮ. ಹೌದು. ಅವರಿಗೆಲ್ಲ ಉತ್ತರ ಕೊಟ್ಟು ಕೊಟ್ಟು ಕೊಟ್ಟ ಮತ್ತೊಂದು ಬರುವಾಗ ನನ್ನ ಸ್ವರ ಹೋಗ್ತದೆ. ಸ್ವರ ಹೋಗ್ಲಿಕ್ಕೆ ಈಗ ಸರಿ ಉಂಟಾ? ಇದ್ದದ್ದು ಹೋಗ್ತದೆ. ನೀನು ಇಲ್ಲೇ ಬರುವಾಗ 4 ಕಾಲಿನಲ್ಲಿ ಬಂದೆ ಅಲ್ಲ, ಯಾಕೆ? ನನ್ನ ಶಕ್ತಿ ತೋರಿಸುವುದಕ್ಕೆ. ನೀನು ಬೇರೆ ಕಡೆಗೆಲ್ಲ ಕಣ್ಣು ಮುಚ್ಚಿ ತೆಗೆಯುವಾಗ ಎಷ್ಟು ದೊಡ್ಡ ಬೆಟ್ಟ ಇದ್ರು ಹತ್ತಿಕೊಂಡು ಹೋಗ್ತಿ. ಹತ್ತಲಿಕ್ಕೆ 4 ಕಾಲಲ್ಲ. ಬಹಳ ಜಾರಿ ಬಿದ್ರೆ ಕೈಕಾಲು ತುಂಡಾಗ್ತದೆ. ಅದಕ್ಕೆ ಹಾಗೆ ಅಲ್ಲೆಲ್ಲ ಕೈಕಾಲು ತುಂಡಾಗ್ತದೆ. ಲೆಕ್ಕಕ್ಕೆ ಇಲ್ಲ ಅದಲ್ಲ. ಇದು ಏನು ಇಲ್ಲಿಗೆ ಬಂದದ್ದು? ಇಲ್ಲಿಗೆ ಬಂದದ್ದು ಒಂದು 6 ತಿಂಗಳ ಪ್ರಚಾರ ಆಗ್ತಾ ಉಂಟು. ಗಟ್ಟಿಗಾಲಗಂಟು. ಇಲ್ಲಿ 6 ತಿಂಗಳಲ್ಲ, 1 ವರ್ಷ ಆಯ್ತು ಪ್ರಚಾರ ಆಗುದು. ಗೊತ್ತಾದ 6 ತಿಂಗಳಷ್ಟು. ಗಟ್ಟಿಗಾಲಗಂಟು, ಬಹುಮಾನ ಸನ್ಮಾನ ಉಂಟು ಅಂತ ಅದಕ್ಕೆ ಬಂದದ್ದು. ಊಟಕ್ಕೆ ಹೊತ್ತುಂಟು? ಊಟಕ್ಕಲ್ಲ, ಮತ್ತೆ ಪ್ರದರ್ಶನಕ್ಕೆ. ಜಗಜಟ್ಟಿ. ಹೌದಾ? ಇಲ್ಲಿ ಭಾಗವಹಿಸಬೇಕ ಬಂದದ್ದು. ಅಡ್ಡಿ ಇಲ್ಲ, ಆದ್ರೆ ಒಂದು ಇಲ್ಲಿ ನಿಬಂಧನೆ ಉಂಟು. ಈ ವೇದಿಕೆಯಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ ನಿನ್ನ ಹಿನ್ನೆಲೆಯನ್ನು ಮಂಡನೆ ಮಾಡಬೇಕಾಗ್ತದೆ. ಮೊದಲಿಗೆ ನಿನಗೆ ಈ ವಿದ್ಯೆ ಹೇಳಿಕೊಟ್ಟ ಗುರುಗಳು ಯಾರು? ಗುರು ಶರಣು ಶರಣು ಸ್ವಾಮಿ, ಶರಣು 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 ಸ್ವಾಮಿ ಹನುಮಪ್ಪ. ಶರಣು ಶರಣು ಸ್ವಾಮಿ ಹನುಮಪ್ಪ. ಶರಣು 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 ಸ್ವಾಮಿ ಹನುಮಪ್ಪ. ಹನುಮಪ್ಪ ಓ ಹನುಮಪ್ಪ ಶರಣು ಎನ್ನ ಕರುಣದಿಂದಲೇ ಕಾಯೋ ಹನುಮಪ್ಪ. ಹಣ್ಣು ಕಾಯ್ಕೊಳ್ಳಯ್ಯ ಹನುಮಪ್ಪ. ಹಣ್ಣು ಕಾಯ್ಕೊಳ್ಳಯ್ಯ ಹನುಮಪ್ಪ. ಹಣ್ಣು ಕಾಯ್ಕೊಳ್ಳಯ್ಯ ಹನುಮಪ್ಪ ಎನ್ನ ಚಿಣ್ಣರ. ಎನ್ನ ಚಿಣ್ಣರ ಚಿಣ್ಣರ ಸಲಗಯ್ಯ ಹನುಮಪ್ಪ ದೇವ. ಸ್ವಾಮಿ ಶರಣು ಸ್ವಾಮಿ. ಶರಣು ಸ್ವಾಮಿ ಶರಣು 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 ಸ್ವಾಮಿ ಹನುಮಪ್ಪ. ಸ್ವಾಮಿ ಹನುಮಪ್ಪ ಎನ್ನ ಕರುಣದಿಂದಲೇ ಕಾಯೋ ಹನುಮಪ್ಪ ದೇವ. ಶರಣು ಶರಣು ಶರಣು. ಯಾರು ನಿನ್ನ ಅಪ್ಪ? ಯಾರು? ನನ್ನ ಅಪ್ಪ ಹನುಮಪ್ಪ. ನಿನಗೆ ತಲೆ ಸರಿ ಉಂಟೇನ? ಹನುಮಂತ ಬ್ರಹ್ಮಚಾರಿ, ಅವನಿಗೆ ಮಕ್ಕಳು ಇಲ್ವಾ? ಮದುವೆಯಾಗಿ ಮಕ್ಕಳಾದ್ದಲ್ಲ. ಮತ್ತೆ ಅದು ಮಾನಸಿಕವಾಗಿ ನಾನು ಅದು ನಿನ್ನ ನೋಡುವಾಗಲೇ ಗೊತ್ತಾಗಿದೆ. ಆವಾಗಲೇ ನನಗೆ ಎಂತದು ಸ್ವಲ್ಪ ಮಾನಸಿಕ ನೀನು ಅಂತ. ಇಲ್ಲ, ಮತ್ತೆ ನನ್ನ ಮನಸ್ಸಿನಲ್ಲಿ ಹನುಮಪ್ಪನನ್ನು ಅಪ್ಪ ಅಂತ ತಿಳಿದಿತ್ತು. ಓ, ಮನಸ್ಸಿನಲ್ಲಿ ಅಪ್ಪನು ಅಪ್ಪನು ಗುರು ಗುರು ಎಲ್ಲ ಹನುಮಪ್ಪ. ಹನುಮಂತನಲ್ಲಿ ಕಲಿತದ್ದ? ಎಲ್ಲಿ ಕಲಿತದ್ದ? ಒಂದಾನೊಂದು ಕಾಲದಲ್ಲಿ ಕುಸುಡಿಗೆ ಕೊಡ್ತಾರೆ. ಇದ್ದ ಕಥೆಯನ್ನು ಮುಗಿಸಲಿಕ್ಕಾಗದೆ ಇಲ್ಲಿ ಒದ್ದಾಡ್ತಾ ಇದ್ದೇವೆ. ಅವನದ್ದು ಒಂದಾನೊಂದು ಕಾಲ ಪ್ರಾರಂಭ ಆಯ್ತು. ಕಾಲ ಮಾತ್ರ ದೊಡ್ಡದು, ಕಥೆ ಸಣ್ಣ. ಕಥೆ ಸಣ್ಣದ? ಒಂದಾನೊಂದು ಕಾಲದಲ್ಲಿ ಹಿಮಾಲಯದ ತಪಲೆಯಲ್ಲಿ. ಹಿಮಾಲಯದ ತಪಲೆ? ಹಿಮಾಲಯ ಎಲ್ಲಿರುದಪ್ಪ? ಅದು ದಕ್ಷಿಣ ಖಂಡದಲ್ಲಿ. ಅಲ್ಲಿ ತಪಲೆ ಯಾರಿಟ್ಟದ್ದು? ಹಿಮಾಲಯದ ತಪ್ಪಲಿನಲ್ಲಿ. ತಪ್ಪಲಿನಲ್ಲಿ ಒಂದು ಬಿಸಿ ನೀರಿನ ಕೊಳ. ಯಾರು? ನಿನ್ನ ಅಪ್ಪ ಬಿಸಿ ನೀರು ಮಾಡಿಟ್ಟದಲ್ಲಿ? ಹೊಗೆ ಬರ್ತಾ ಇತ್ತು. ಅದು ಮಂಜುಗಡ್ಡೆಯ ಆವಿಯ? ಅದು ನನಗೆ ಮತ್ತೆ ಗೊತ್ತಾಯ್ತು. ಸರಿ,
ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕ ಅಲ್ಲ, ಮತ್ತೆ ಮೂಗಿನವರೆಗೆ ಕುಡಿದು ದಾರಿಯಲ್ಲಿ ಬಿದ್ದು ಎಂತ ಮೂಗಿನವರೆಗೆ ಕುಡ್ದದಲ್ವ? ಕುಡ್ದಲ್ಲ, ಮತ್ತೆ ಮೂಗಿನವರೆಗೆ ಕುಳಿತು ತಪ್ಪಿಸಿದ್ರು ಹೋದ ತಪಸ್ಸು. ಎಷ್ಟು ಕಾಲ? 48 ವರ್ಷಗಳ ಕಾಲ. ಎಷ್ಟು ವರ್ಷ? 48 ವರ್ಷ ಕಾಲ. ನಿನಗೆ ಎಷ್ಟು ವರ್ಷ? ನನಗೆ 33. ಹಾಗಿದ್ರೆ ಅದು 48 ವರ್ಷ ಅಲ್ಲ, 48 ದಿವಸ ಒಂದು ಮಂಡಲಿ ನೀನು ತಪ್ಪಿಸಿದಾಗ ಒಂದಾನೊಂದು ದಿನ ಮಧ್ಯರಾತ್ರಿ ಇವತ್ತು ಮಂಜುಗಡ್ಡೆ ನಿನ್ನ ತಲೆಗೆ ಬಿತ್ತ ಅಲ್ಲ, ಮತ್ತೆ ಹನುಮಂತ ದೇವರು ಪ್ರತ್ಯಕ್ಷ ಆದ್ರ ಮಗನೇ ಏನು ಬೇಕು ಅಂತ ಕೇಳಿದವಾಗ ನಿನ್ನ ಸರ್ವ ಶಕ್ತಿಯನ್ನು ಕೊಡು ತಂದೆ. ತಪ್ಪು ಮಾಡಿಬಿಟ್ಟು ಏನು ಕೇಳಿದ್ದು? ಶಕ್ತಿ. ಯಾಕೆ ನಿನಗೆ ಇನ್ನು ಶಕ್ತಿ ಕೇಳುವುದರ ಬದಲು ಮೊನ್ನೆ ಅರ್ಧ ಹೋಗಿದೆಲ್ಲ ಬೆರಳು, ಅದನ್ನೊಂದು ಪೂರ್ತಿ ಮಾಡುವಂತ ಕೇಳ್ತಿದ್ರೆ ಯಾವಾಗ್ಲೂ ಇದೇ ಹಿಡ್ಕೊಂಡು ತಿರುಗಬೇಕಾದ ಆಗ್ತದ? ಇದು ಶಕ್ತಿ ಕೇಳಿದ ಅವಾಗ ಗದೆಯಲ್ಲಿ ನಿನ್ನ ತಲೆಗೆ ಹೊಡೆದ್ರು ಅಲ್ಲ, ಮತ್ತೆ ನನ್ನ ತಲೆಗೆ ಕೈ ಇಟ್ಟದ್ದು. ಆವಾಗ ನೋಡೋದ್ರೆ ತೆಗಿ, ಇಲ್ಲಿದ್ದದೇನಾಯ್ತು? ಇಲ್ಲಿದ್ದ ಕೂದಲೆಲ್ಲ ಹನುಮಂತನ ಕೈಯೊಳಗೆ, ಶಕ್ತಿಯೆಲ್ಲ ನನ್ನ ಮೈಯೊಳಗೆ. ಮಂಗಗಳಿಗೆಲ್ಲ ಅಷ್ಟು ಕೂದಲಿರುವುದಕ್ಕೆ ಮೂಲ ಪುರುಷ ಇವನಲ್ಲಿಂದ ಪ್ರಾರಂಭ ಆದ್ದು. ತದನಂತರ ಎಷ್ಟು ಕಡೆಯಲ್ಲಿ ಪ್ರದರ್ಶನ ಕೊಟ್ಟು ಬಹುಮಾನವನ್ನು. ಇದೆಲ್ಲ ಎಂತದ ಇದು? ವಜ್ರಾಯುಧ ದೇವೇಂದ್ರನದ್ದು. ಸ್ವರ್ಗಲೋಕಕ್ಕೆ ಹೋಗಿದ್ಯಾ? ಸ್ವರ್ಗಲೋಕಕ್ಕೆ ಹೋಗಲಿಲ್ಲ, ಮತ್ತೆ ನಮ್ಮ ಮನೆಯ ಎದುರು ಗದ್ದೆಯಲ್ಲಿ ಬಯಲಾಟ ಆಯ್ತು. ಅಲ್ಲಿಗೆ ದೇವೇಂದ್ರ. ಯಾರು ದೇವೇಂದ್ರ? ದೇವೇಂದ್ರ ಒಬ್ಬ ಪ್ರಸಾದ ಗೌಡ ಅಂತ. ದೇವೇಂದ್ರ ಯಾವಾಗ್ಲೂ ಒಂದೊಂದ್ಸಲ ಬಲ್ಲಿರನೇಯ ರಂಭಾದಿ ನಾರಿಯರು ಹಾಗೆ ಹೀಗೆ ಅಂತ ಹೇಳಿದ. ಒಳಗೋದ, ಅಲ್ಲಿ ಕೂತ್ಕೊಳ್ಳುವ ಜಾಗ ಉಂಟು, ಅಲ್ಲಿ ಕೂತ್ಕೊಂಡ. ಇದನ್ನ ಅಲ್ಲಿ ಇಟ್ಟ, ನನ್ನನ್ನು ಕರೆದು ನಿನ್ನಲ್ಲಿ ಉಂಟು ಅಂತ ಗೊತ್ತಿತ್ತು. ಅವ ಈಗ ಪ್ರಾರಂಭ ಮಾಡಿ ತೆಗೆದು ಕೊಟ್ಟರೆ ಅವ ಹೇಳ್ಕೊಂಡು ಚೌಕಿಗೆ ಹೋದ. ಇದನ್ನಲ್ಲಿ ಬಿಟ್ಟ, ನಾನು ತಗೊಂಡು ಬಂದೆ. ಈಗ ಇವತ್ತವನ ದೇವೇಂದ್ರ ಇವತ್ತವನಿಗೆ ಕೊತ್ತವನಿಗೆ ಹೇಗಾಯ್ತು? ಹೌದಾ? ಮತ್ತೆ ಅದೆಂತದ? ಪೆರೆಸು ಅಲ್ವಾ? ಪರಸು. ಅದು ಎಲ್ಲಿಂದ? ಅದು ದೊಡ್ಡ ಕಥೆ ಉಂಟಾ? ಮತ್ತೆ ಏನಪ್ಪ? ನವಚಕ್ರವರ್ತಿಯ ಹೆಂಡತಿಯಾದಂತಹ ದಮಯಂತಿಯನ್ನು ಅರುಂಧತಿಯ ಮಗನಾದಂತಹ ವಿಶ್ವಾಮಿತ್ರ ಬಂದು ಬಲಾತ್ಕಾರ ಮಾಡುತ್ತಿರುವಾಗ ಪರಶುರಾಮ ಬಂದು ಕೊಡಲೆಯಲ್ಲಿ ಇಲ್ಲಪ್ಪ, ನಮ್ಮ ಪುರಾಣವನ್ನೇ ತಲೆ ಕೆಳಗೆ ಮಾಡಿದೆ ಇವ. ಪರಶುರಾಮ ಅವರ ತಲೆ ಕಡಿಯುವುದಲ್ಲ, ಇವನ ತಲೆ ಕಡಿತಿದ್ರೆ ನಮ್ಮ ಪುರಾಣ ಒಂದು ಉಳಿತಿತ್ತು. ಎಂತದ್ದು? ಇಲ್ಲಿ ಬಾರ. ಯಾರ ಅರುಂಧತಿಯ ಮಗ ಯಾರು? ಪರಶುರಾಮನ. ಮತ್ತೆ ರೇಣುಕೆಯ ಮಗ ಯಾರು? ರೇಣುಕೆಯ ಮಗ ಬೇರೆ ಆಗಿದೆ. ಮತ್ತೆ ಬೇರೆ ಆಗಿದೆ. ಅದೆಂತದ್ದು? ಕತ್ತಿ. ಯಾರದ್ದು? ಚಂಡಮುಂಡರದಾದ್ರೆ ಎರಡು ಬೇಕಲ್ಲ? ಎಲ್ಲ ಅದು ಒಂದನ್ನು ಹಿಡ್ಕೊಂಡು ಹೋದ. ಹೌದು, ಯಾರು ಹಿಡ್ಕೊಂಡು ಹೋದ್? ಯಾರು? ಶಿವರಾಜ್ ಕುಮಾರ್ ಬಿಟ್ಟ ಅಲ್ಲಿ ಇಟ್ಟೋದ್ ಯಾರು? ದಿವಾಕರ. ಇವತ್ತು ಇಲ್ಲ ಒಂದರಲ್ಲಿ ಬೇಟಾಡಿ ಮತ್ತೆ ಒಂದರಲ್ಲಿ ಹೊಡಿಗೆ ಹಾಗೆ ಕೊಡು. ಅದಲ್ಲಿ ಆಮೇಲೆ ಏನ್ ಮಾಡ್ತಾ ಇದ್ದೆ ಇಲ್ಲಿ? ಇಲ್ಲೆಲ್ಲ ನಿಷೇಧ. ಈ ಜಾಗದಲ್ಲಿ ಹಿಡ್ಕೊಂಡೇ ಬರ್ಲಿಕ್ಕಿಲ್ಲ. ಶಕ್ತಿವರ್ಧಕ ತೈಲ ಅದನ್ನೆಲ್ಲ ಇಲ್ಲಿಗೆ ಹಿಡ್ಕೊಂಡು ಬರ್ಲಿಕ್ಕೆ ಇಲ್ವಾ? ಇಲ್ಲ, ಅದು ಏನಿದ್ರೆ ಅಲ್ಲೇ ಮುಗಿಸಿ ಬರ್ಬೇಕು. ನಾನು ತಗೊಂಡು ಬಂದದ್ದು. ಅಲ್ಲಿ ತಗೊಂಡು ಬಂದದ್ದಲ್ಲ, ತರ್ಲಿಕ್ಕೆ ಹೇಳಿದ್ದಾರೆ. ಇಲ್ಲ, ನಾನೇ ತಗೊಂಡು ಬಂದದ್ದು. ಎಂತದ್ದು? ಶಕ್ತಿವರ್ಧಕ ತೈಲ. ಅದನ್ನು ಕುಡಿದ್ರೆ ಬರುವುದ ಇದ್ದದ್ದು ಹೋಗುದಾ? ಕೆಲವರಿಗೆ ಹೋಗುವುದು, ನನಗೆ ಬರುವುದು. ಈಗ ನಿನಗೆ ಬಂದದ್ದ? ಮತ್ತೆ ಹೀಗೆ ಮಾಡ್ತಾ ಇದ್ದು ಹೋಗುವಾಗ ಹಾಗೆ ಆಗ್ತದೆ, ಬರುವಾಗ ಸರಿ ಆಗ್ತದೆ. ಯಾರಿದ್ದಾರೆ? ಎಂತದಕ್ಕೆ? ಯಾರಿದ್ದಾರೆ? ಗಟ್ಟಿಗಾಲಗತ್ತೆ. ಗಟ್ಟಿಗಾಲ ಗುರುಗಳೇ, ಇದನ್ನು ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಗುರುಗಳೇ. ಸಾಧ್ಯವೇ ಇಲ್ಲ. ಇಂಥದ್ದೇ ಇದ್ರೆ ಬರ್ಲಿ.
ಹೋಗ್ಲಿಕ್ಕೆ ಇಲ್ಲ. ಯಾಕೆ? ತಿರುಗಿಸಿ ಹೋಗ್ತಾ ವಿದೇಶದ್ದು ವಿದೇಶ ಆ ಕಡೆ ತಿರುಗಿಸಿ ಓದುದು ತಿರುಗಿಸಿ ಮಾತಾಡಿಸು. ನೀನು ಇಲ್ಲಿದ್ದೀಯಾ? ಮತ್ತೆ ನಾನು ಎಲ್ಲಿರ್ಬೇಕಾದ್ರೆ ನಿನ್ನ ಅಣ್ಣ ಕಿಷ್ಕಿಂಡೆಯಲ್ಲಿ ಊಲಿ ಕಾಯ್ತಾ ಇದ್ದ. ಊಲಿ ನಿನ್ನ ಅಪ್ಪ ಕಾಯುವುದು. ಕಾಯಿ ಕೊಡುದಿಲ್ಲ ನೀನು ಎಣ್ಣೆ ಹಾಕಿದ್ದಿ, ಕಾಯಿ ಕೊಡುದಿಲ್ಲ. ಯಾಕೆ? ಕಾಯಿ ಕೊಡ್ಲಿಕ್ಕೆ ಅವನಲ್ಲೇ ಕಾಯಿ ಇಲ್ಲ. ಅವ ಇಲ್ಲಿಂದ ಕೊಂಡು ಹೋಗುದು. ಪೇಟ್ ಉಂಟು. ಬಹಳ ಬುದ್ಧಿವಂತಿಕೆಯಿಂದ ಬಂದವರನ್ನೆಲ್ಲ ಓಡಿಸ್ತಾ ಇದ್ದಾನೆ. ಹೌದು, ಈಗ ಇವನನ್ನು ಓಡಿಸಬೇಕಲ್ಲ. ನನಗೆ ಸನ್ಮಾನ ಬಂದಿಲ್ಲ. ಉಂಟು. ನಿನಗೆ ಸನ್ಮಾನ ಮಾಡ್ಲಿಕ್ಕೆ ನಿನಗೆ ಸನ್ಮಾನ ಮಾಡ್ಲಿಕ್ಕೆ ಕಾಯ್ತಾ ಇದ್ದೇವೆ ನಾವು. ಹೌದೌದು. ಯಾರಲ್ಲಿ ನಮ್ಮ ಆಸ್ಥಾನ ಜಡ್ಜಿಯನ್ನು ಆಗುವ ಹೊತ್ತಿಗೆ ಆಗುವ ಅದಕ್ಕೊಂದು ಚಂದ ಬೆಲೆ ಸುದ್ದಿ ಇಲ್ಲ. ಇದೆಂತದ್ದು? ಜಟ್ಟಿ, ಆಸ್ಥಾನ ಜಟ್ಟಿ ಅಂತ ಹೇಳಿದ್ರೆ ಈಗ ಇವನ ಕಂಡರೆ ಭಯ ಒಪ್ಪುದು ಹನುಮ, ಇವನ ಕಂಡರೆ ಭಯ ಅಪ್ಪುದು ಹನುಮ, ಜವನ ಕಂಡನ ಹಾಗೆ ಅಪ್ಪುದು ಹನುಮ. ಜಟ್ಟಿ ಕಾಳಗ ಬೇಡ ಹನುಮಪ್ಪ, ಇವನಿಂದ ತಟ್ಟನೆ ರಕ್ಷಿಸು ಹನುಮ. ಈಗ ಮತ್ತೆ ಈಗ ದೇವಾ ಹನುಮಪ್ಪ ಎಲ್ಲಿದ್ಯಪ್ಪ? ಯಾರ ತೋಟದಲ್ಲಿದ್ಯಪ್ಪ? ನಿನಗೆ ಹಣ್ಣು ಕೊಡ್ತೇನೆ, ನಿನಗೆ ಕಾಯಿ ಕೊಡ್ತೇನೆ, ನಿನಗೆ ಪೆಟ್ಟು ಕೊಡ್ತೇನೆ. ನಾನೇನು ಹೆದರುವುದಿಲ್ಲ. ಸೊಂಟದ ಕೀಲು ತಪ್ಪಿದೆ. 8, 9, 10 ಅವನನ್ನು ಎಬ್ಬಿಸಿ ಅವನನ್ನು ಕೇಳಿ ಯಾರು ಅಂತ ಕೇಳಿ, ಸರಿ ಯಾರು ಅಂತ ಕೇಳಿ, ಸತ್ಯ ಹೇಳಬೇಕು. ಯಾರು ನೀನು? ಜನ ಯಾರು? ನಾನು ಈಚಿನ ಮರಕ್ಕೆ ಹತ್ತಿ ಕಳ್ಳು ತೆಗೆಯುವ ಮೇಲೆ ಕೆಳಗೆ ಹತ್ತಿ ಇಳಿಯುವಾಗ ಸ್ವಲ್ಪ ರಟ್ಟೆ ಸ್ವಲ್ಪ ಹೊಟ್ಟೆ ಬಂತು ಆಲೋಚನೆ ಮಾಡಿದ್ದು. ನನ್ನ ನೋಡಿ ಹೆದರುತ್ತಾರೆ ಅಂತ ನಾನು ಬಂದ್ರೆ ಇಲ್ಲಿ ಅಂತೋದಿದ್ದು ಏನು ಹೆದರುವುದಿಲ್ಲ. ಯಾರು ಹೆದರುವುದಿಲ್ಲ, ಎಲ್ಲ ಹೆದರಿಸುವವರೇ. ಅಲ್ಲಿಂದ ಪ್ರಾರಂಭ. ಅವಸ್ಥೆ ಹೆದರುವ ನಾನು ನಿನ್ನ ಸಂತೆ ಕೊಂಡು ಹೋಗು. ಕೃಷ್ಣಪ್ಪ ಕೊಂಡೋಗುವ ನಿಮ್ಮನ್ನು ನೋಡುವಾಗ ನಿನ್ನ ಅಪ್ಪನನ್ನು ನೋಡಿದಾಗ ಆಗ್ತದ? ಹನುಮಂತನ ಪರಮ ಭಕ್ತರಾಗಿ ಕಾಣ್ತಾನೆ. ಏನದಕ್ಕೆ? ನಿನಗೊಂದು ಗಂಧ ಪ್ರಸಾದ ನಿನಗೆ ಸಿಕ್ಕಿದ? ಹನುಮಂತನಿಗೆ ಸರ್ವ ಮಂಗಲ ಮಾಂಗಲ್ಯ ಅಲ್ವ? ಹನುಮಂತ ಬರೀ ಪಾಪ ಯಾವುದು ನಡೀತದೆ ಬೇಡ ಯಾಕೊಂದೇ ಎಂದು ತುಷಾರ ಭಾರತ ಉದಯ ಅದನ್ನು ಮಾರಾಟ ಮಾಡಿ ಬದುಕು. ಆಸ್ಥಾನ ಜಟ್ಟಿಯ ಗೆಲುವಾಗಿದೆ. ಆಸ್ಥಾನ ಜಟ್ಟಿಗೆ ಬಹುಮಾನ ಗೆದ್ದಿದ್ದಾನೆ. ಹೌದು, ಬಹುಮಾನ ಎಲ್ಲವನ್ನೂ ಅವಕಾಶ ಎಂತದ್ದು? ಜಟ್ಟಿ ಕಾಳಗನ ಶಿಷ್ಯ ನಾನು ನಿಮ್ಮ ಶಿಷ್ಯ. ಹಾಗೆ ಆಸ್ಥಾನ ಜಟ್ಟಿ ಎಲ್ಲಿಯಾದ್ರೂ ನೀನು ಸೋತಂತಾದ್ರೆ ನನ್ನ ಪ್ರಾಣ ಹೋದ ಹಾಗೆ.
ಮಾನ ಮರ್ಯಾದೆ ಎಲ್ಲ ತೆಗ್ದವು. ಹೌದು. ಕೊಂಡೋಗಿ ಅವರನ್ನು ಎಳ್ಕೊಂಡು ಹೋಗಿ. ಫಲವೇ ಬಾಪುರೆ ಎಂದು ಮೆಚ್ಚಿ ತಲೆ ತೂಗುತ್ತ ಕಲಿತನ ಸಂದ ಕಂಸನನು ಬಿಗೆ ತಪ್ಪಿಕೊಂಡಾಡು ವೀರಶಂಕರ ವೀರ ಖಡ್ಗಗಳನಿತ್ತ. ಕಂಸ ಸಂತೋಷವಾಯ್ತಪ್ಪ. ಸರಿ. ಗುರು ಆದಂತ ನಾನು ನಿನಗೆ ಬೇಕಾದಂತ ಬಹುಮಾನಗಳು ವೀರ ಸರಪಳಿ ಖಡ್ಗ ಇತ್ಯಾದಿಯನ್ನು ಕೊಡುವ ಹೊರತು ನೀನು ಯಾವುದನ್ನು ಬಯಸ್ತೀಯೋ ಅದನ್ನು ನಾನು ಕೊಡುವುದಕ್ಕೆ ಸದಾ ಸಿದ್ಧ. ಏನು ಬೇಕಾ ಕೇಳು. ನಿಮ್ಮ ಈರುವರು ಪುತ್ರಿಯರನ್ನು ನನಗೆ ದಾರೆ ಎರೆದು ಕೊಡಬೇಕು ಅಂತ ಬೇಡ್ತಾ ಇದ್ದೆ. ಶಿಷ್ಯ ಗುರುಗಳೇ, ನಾನು ತುಂಬಾ ಆಲೋಚನೆ ಮಾಡ್ತಾ ಇದ್ದೆ. ಸರಿ, ಸರಿಯಾದಂತವರ ಯಾರು ಎಂಬುದಾಗಿ ನಾನು ತೀರ್ಮಾನಕ್ಕೆ ಬಂದದ್ದೇ ಇಲ್ಲ. ಈಗ ನೀನೇ ನನ್ನ ಮಕ್ಕಳನ್ನು ಕೇಳ್ತೀಂತಾದ್ರೆ ಇದಕ್ಕಿಂತ ಸಂತೋಷ ಬೇರೆ ಬೇಕಂತೇ ಇಲ್ಲ. ಆದ ಕಾರಣ ಈ ಕ್ಷಣವೇ ಮದುವೆ ವ್ಯವಸ್ಥೆಯನ್ನು ಮಾಡೋಣ. ಕಂಸ ವಿವಾಹ ನಡಿಬೇಕು. ನೀನು ನಿನ್ನ ಊರಿಗೆ ಹೋಗಿ ಸಕಲರನ್ನೂ ಕರೆತರಬೇಕು. ಇಲ್ಲಿ ವಿಜೃಂಭಣೆಯಲ್ಲಿ ನನ್ನ ಮಗಳನ್ನು ನೀನು ಕೊಡಿ.